ಒಂದು ಮೆಡಲ್ ಆಗ್ತಿತ್ತು ಆ ಟೈಮಲ್ಲಿ. ಆಗ ಅದು ಜಾಬಿಗೆ, ಯಾಕಂದರೆ ನಮಗೆ ಈಗ ಜಾಬಿಗೆ ಹೋಗ್ಬೇಕಂದ್ರೆ ನ್ಯಾಷನಲ್ಸ್ ಮೆಡ್ಲು ಬೇಕು. ಮತ್ತು ನನಗೆ ದೊಡ್ಡದಾಗಿ ಸ್ವಲ್ಪ ಇಂಜುರಿ ಆಯಿತು ನಾನು ಪ್ರಾಕ್ಟೀಸಲ್ಲಿರುವಾಗ ನೀಗೆ. ಅಂದರೆ ಇಂಜುರಿ ಅಂದರೆ ಈಸಿ ಇಲ್ಲ ತುಂಬ, ಅದು ಅಂತೂ ಸ್ಪೋರ್ಟ್ಸ್ ಅಂದರೆ ನಾರ್ಮಲ್ ಲೈಫ್ ಆದರೆ ನಾವು ನನಗೆ ಇವಾಗಲೂ ನೆನಪಿದೆ, ನನ್ನ ಇಂಜುರಿ ಆದಮೇಲೆ ಒಂದು ನೋವಿಲ್ಲದೆ ನಾನು ಯಾವತ್ತೂ ಮಲಗಲಿಲ್ಲ. ಎಲ್ಲರೂ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಸರ್ ಸಾಕು ಅವಳಿಗೆ ಎಂತಕ್ಕೆ ಹುಡುಗಿ, ಅವಳು ಎಂತಕ್ಕಿನ್ನು ಕಬಡ್ಡಿ ಎಲ್ಲ. ವೀಕ್ಷಕರೇ ನಮಸ್ಕಾರ, ಮ್ಯಾಂಗ್ಳೂರ್ ಮಿರರ್ಗೆ ಸ್ವಾಗತ. ಕ್ರೀಡೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ಕ್ರೀಡೆಯಲ್ಲಿ ಸಾಧನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಪುರುಷ ಪ್ರಧಾನವಾದಂತಹ ಕಬಡ್ಡಿ ಆಟದಲ್ಲಿ ಈ ಬಾರಿ ನಮ್ಮ ದೇಶದ ಮಹಿಳಾ ತಂಡ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ, ನಮ್ಮ ಕರಾವಳಿಯ ಧನಲಕ್ಷ್ಮಿ ಪೂಜಾರಿ ಅವರು ನಮ್ಮ ದೇಶವನ್ನು ಪ್ರತಿನಿಧಿಸಿದ್ದಾರೆ. ಇವರು ನಮ್ಮ ಇವತ್ತಿನ ಅತಿಥಿ. ಧನಲಕ್ಷ್ಮಿ ಪೂಜಾರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮಗೆ ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಸರ್ ಥ್ಯಾಂಕ್ ಯು. ಅಂದರೆ ಈ ಕಬಡ್ಡಿ ಜರ್ನಿ ನಿಮ್ಮ ಬಾಲ್ಯ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳೋದ್ರ ಬಗ್ಗೆ? ಸರ್ ಅಂದರೆ ಬಾಲ್ಯದಲ್ಲೇ ನಾನು ಅಂದರೆ ನಮ್ಮದು ಕ್ಲಬ್ ಟೂರ್ನಮೆಂಟ್ ಎಲ್ಲ ಇದ್ದಾಗ ನಾನು ಸ್ಪೋರ್ಟ್ಸಿಗೆ ಹೋಗ್ತಿದ್ದೆ. ಆವಾಗ ಅಲ್ಲಿಂದ ಅಂದರೆ ಇಂಟ್ರೆಸ್ಟ್ ಇತ್ತು ನನಗೆ, ಎಲ್ಲಿ ಕ್ರೀಡೆ ಇರುತ್ತೆ ಅಲ್ಲಿ ನಾನು ಹೋಗ್ತಾ ಇದ್ದೆ. ಮತ್ತು ನಾನು ಕಬಡ್ಡಿ ಸ್ಟಾರ್ಟ್ ಮಾಡಿರೋದೇ 7th ನಾನು ಸ್ಟಾರ್ಟ್ ಮಾಡಿರೋದು ವಿದ್ಯಾದೇನಿ ಸ್ಕೂಲಲ್ಲಿ. ಅಲ್ಲಿ ಅಂದರೆ ಕಬಡ್ಡಿ ಟೀಮ್ ಅವತ್ತೇ ಫಸ್ಟ್ ಟೈಮ್ ಕಟ್ಟಿರೋದು, ಅವರು ಕಬಡ್ಡಿ ಟೀಮ್ ಮಾಡ್ತಾರಂತ ಹೇಳಿದರು, ವಿನೋದ್ ಸರ್ ಮತ್ತು ರಾಲ್ ಸರ್ ಸೇರಿ. ಆಗ ನಮ್ಮದು ವಿದ್ಯಾದೇನಿ ಸ್ಕೂಲ್ ಮ್ಯಾಮ್ಗಳೆಲ್ಲ ಸಪೋರ್ಟ್ ಮಾಡಿ ಮಾಡು ಅಂತ ಹೇಳಿ ಕಳಿಸಿದ್ರು. ಹಾಗೆ ಮತ್ತು ನಾವು ಹೋದ್ವಿ, ಟೀಮ್ ಆಯಿತು. ಆಮೇಲೆ ಅದೇ ಹೋಬಳಿ ಮಟ್ಟದಲ್ಲಿ ನಾವು 1 ಪಾಯಿಂಟಲ್ಲಿ ಸೋತ್ವಿ NMPT ಟೀಮ್ ಮೇಲೆ. ಸೊ ಆವಾಗ ತುಂಬ ಇಂಟ್ರೆಸ್ಟ್ ಆಯಿತು ನನಗೆ, ಅಂದರೆ ನಾವು ಸೋತ್ವಲ್ಲ, ಹೀಗೆ ಇದೆಯಲ್ಲ, ಅವ್ರ ಜೊತೆ ವಿನ್ ಆಗಬೇಕು ಹಾಗೆ. ಮತ್ತು ನನಗೆ ಅಲ್ಲಿಂದ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಡೇಸ್ ಆದಮೇಲೆ ನಮ್ಮದು ಸ್ಕೂಲಿದ್ದು ಮ್ಯಾಮ್ ಅವರು ಹೇಳಿದರು, ನೀನು NMPT ಸ್ಕೂಲಿಗೆ ಸೆಲೆಕ್ಷನ್ ಆಗಿದೆಯಾ ಅಂದರೆ ತಾಲೂಕು ಮಟ್ಟಕ್ಕೆ, ಅವ್ರನ್ನ ನಾನು ಕರೆದಿದ್ದಾರೆ ಅಂತ ಹೇಳಿದರು. ಆಮೇಲೆ ನಾನು ಕಳಿಸಿದ್ರು. ಅಲ್ಲಿಂದ ನಾನು ತಾಲೂಕು, ಡಿಸ್ಟಿಕ್, ಡಿವಿಷನ್, ಸ್ಟೇಟ್, ನ್ಯಾಷನಲ್ಸ್ ಎಲ್ಲ ಆಡಿದೆ NMPT ಸ್ಕೂಲ್ ಆ ಟೀಮ್ ಜೊತೆ. ಮತ್ತು ಆಮೇಲೆ ಅಂದರೆ ಅಲ್ಲಿ ನ್ಯಾಷನಲ್ಸಲ್ಲಿ ನಾವು ಬ್ರಾನ್ಸ್ ಮೆಡಲ್ ಆಗಿದ್ವಿ. ಅದೊಂದು ನಂದು ಮೆಮೊರೇಬಲ್ ಮೂಮೆಂಟ್. ಅದು ಒಂದು 5 ರೈಡಲ್ಲಿ ನಂದು ಲಾಸ್ಟ್ ರೈಡ್ ಇತ್ತು. ನಾನು 2 ಪಾಯಿಂಟ್ ತಂದರೆ ಮ್ಯಾಚ್ ವಿನ್ ಅಂತಿತ್ತು. ಸೊ ಲಾಸ್ಟ್ ರೈಡ್ ನಂದಾಗಿತ್ತು, ನಾನು 3 ಪಾಯಿಂಟ್ ತಂದಿದ್ದೆ, ಅವಾಗ ಮ್ಯಾಚ್ ವಿನ್ ಆಗಿತ್ತು. ಆಮೇಲೆ ಅದು NMPT ಸ್ಕೂಲ್ ಅವರು ನನ್ನನ್ನು ಮನೆಗೆಲ್ಲ ಬಂದು ಮನೆಯಲ್ಲೆಲ್ಲ ಮಾತಾಡಿದರು, ಇವಳು ಕಬಡ್ಡಿಯಲ್ಲಿ ಒಳ್ಳೆ ಇದಿದೆ, ನಮ್ಮ ಸ್ಕೂಲಿಗೆ ಅವಳನ್ನು ಸೇರಿಸಿ ಎಲ್ಲ ಫ್ರೀ ಎಜುಕೇಷನ್ ಕೊಡ್ತೇವೆ. ಆ ಟೈಮಲ್ಲಿ ಅಪ್ಪ ಇಂಗ್ಲೀಷ್ ಮೀಡಿಯಮ್ಮು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಇದು ಮಾಡಿದರು. ಇಲ್ಲ ನಾವೆಲ್ಲ ಇದ್ದೇವೆ, ಅಲ್ಲೆಲ್ಲ ಫುಲ್ ಸಪೋರ್ಟ್ ಆಗಿದೆ NMPT ಸ್ಕೂಲ್ ಅಂತ ಹೇಳಿದರು. ಮತ್ತು ಅಲ್ಲಿಂದ ನಾನು ಹೋದೆ. ಫ್ರೀ ಎಜುಕೇಷನ್ನು ನಮ್ಮದು ಆನಂದ್ ಸರ್ ಮತ್ತು ಕೃಷ್ಣಣ್ಣನೇ ಎಲ್ಲ ನೋಡಿಕೊಂಡ್ರು, ನಂದು ಫೀಸ್ ಪ್ರತಿಯೊಂದನ್ನು ನೋಡಿಕೊಂಡ್ರು ಅಲ್ಲಿ. ಆಮೇಲೆ ಅಲ್ಲಿಂದ ನಾನು ಕಬಡ್ಡಿ ಮೇಲೆ ತುಂಬ ಅಂದರೆ ಇಂಟ್ರೆಸ್ಟ್ ಬಂತು ನನಗೆ. ಅಂದರೆ ಅದೊಂದು ಇಂಟ್ರೆಸ್ಟ್ ಬೇರೆ ರೀತಿ ಆಯಿತು. ಅದರಲ್ಲೇ ನಾನು ಕಬಡ್ಡಿ ಅಂತಲೇ ಮುಳುಗೋಗಿದ್ದೆ. ಮತ್ತು ನಮ್ಮ ಸರು ಹೇಳ್ತಿದ್ರು, ಕಬಡ್ಡಿ ಜೊತೆನೂ ಪಾಸ್ ಆಗಬೇಕು ನೀನು ಅಂತ ಹೇಳ್ತಿದ್ರು. ಎಜುಕೇಷನಲ್ಲೂ ಹಿಂದೆ ಬೀಳಬಾರ್ದು, ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಇದ್ದಿದ್ದರಿಂದ. ಆಮೇಲೆ ಅಲ್ಲಿ ನನಗೆ ಪ್ರತಿಮಾ ಮ್ಯಾಮ್ ಆಗಿರ್ಬೋದು, ಕೆಲವು ಮ್ಯಾಮ್ಗಳೆಲ್ಲ ಇದ್ದಾರೆ, ಅಂದರೆ ಎಜುಕೇಷನ್ಗೂ ತುಂಬ ಸಪೋರ್ಟ್ ಮಾಡಿದರು ನನಗೆ. ಅಂದರೆ ಬೇರೆಯವ್ರ ಹತ್ರ ಎಲ್ಲ ಹೇಳ್ತಿದ್ರು, ಅವಳಿಗೆ ಸ್ವಲ್ಪ ಹೇಳಿಕೊಡಿ, ಅವಳನ್ನು ಇದು ಮಾಡಿ ಅಂತ ಹೇಳ್ತಿದ್ರು. ಆಮೇಲೆ 8th ಅದೇ ಮ್ಯಾಚಸ್ ಎಲ್ಲ ಕಂಟಿನ್ಯೂ, ಓಪನ್ ಟೂರ್ನಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಎಲ್ಲ ಆಡ್ತಿದ್ವಿ. ಹೋದಲ್ಲೆಲ್ಲ ನಾವೇ ವಿನ್ನರ್ಸ್ ಎಲ್ಲ ಆಗ್ತಿದ್ವಿ. ಮತ್ತು ನ್ಯಾಷನಲ್ಸ್ ನಾವು ಸಿಲ್ವರ್ ಮೆಡಲ್ ಆಗಿದ್ವಿ, ಕರ್ನಾಟಕ ಟೀಮ್ ರೆಪ್ರೆಸೆಂಟ್ ಮಾಡಿ. ಸಿಲ್ವರು, ಬ್ರಾನ್ಸ್, ಅಲ್ಲಿ ಫುಲ್ಲು ಎಲ್ಲ ನ್ಯಾಷನಲ್ಸ್ ಆಡಿದೆ ನಾನು ಅಲ್ಲಿ ಹೋದ್ಮೇಲೆ. ಅಲ್ಲಿಂದ ನಂದು ಕಬಡ್ಡಿಯಲ್ಲಿ ನಂದು ಹೆಸರು ದೇಶಕ್ಕೆ, ರಾಜ್ಯಕ್ಕೆ ಗೊತ್ತಾಗುವಾಗೆ ಆಯಿತು, ಅಂದರೆ ಧನಲಕ್ಷ್ಮಿ ಯಾರಂದರೆ. ಯಾಕಂದ್ರೆ ನಾವು ನ್ಯಾಷನಲ್ಸ್ ಎಲ್ಲ ಆಡ್ತಾ ಇದ್ರಿಂದ ಬೇರೆ ಸ್ಟೇಟ್ ಅವರೆಲ್ಲ ಬರ್ತಿದ್ರು. ಆವಾಗ ಕೇಳ್ತಿದ್ರು ನನ್ನ ಹತ್ರ, ಆವಾಗಲೇ ನಿಮ್ಮದು ಹೆಸರು ಅಂತೆಲ್ಲ ಕೇಳ್ತಿದ್ರು. ಆವಾಗ ನಾನು ಹೇಳ್ತಿದ್ದೆ. ಅಲ್ಲಿಂದ ನಂದು ಅಂದರೆ ಕಬಡ್ಡಿಯ ಜರ್ನಿ ತುಂಬ ಚೆನ್ನಾಗಿ ಹೋಯಿತು. ಆಮೇಲೆ ನಾನು ಆಳ್ವಾಸ್ ಸಂಸ್ಥೆಗೆ ನಾನು ಹೋದೆ. ಅಲ್ಲಿ ಹಂಸ ಮ್ಯಾಮ್ ಬಂದಿದ್ದರು ಮನೆಗೆ, ಅಪ್ಪನ ಹತ್ರ ಮಾತಾಡಿದರು ಅವಳನ್ನು ಕಳಿಸಿ ಅಂತ ಹೇಳಿ. ಮತ್ತು ಸ್ಟಾರ್ಟಿಂಗ್ ಹಾಸ್ಟೆಲ್ ಅಂತ ಅಪ್ಪ ಬೇಡ ಹೇಳಿದರು. ಮತ್ತೆಲ್ಲ ಹಂಸ ಮ್ಯಾಮ್ ಎಲ್ಲ ಮಾತಾಡಿ ಮತ್ತು ನನ್ನ ಕರ್ಕೊಂಡು ಹೋದರು. ಅಲ್ಲಿಂದ 10 ವರ್ಷ ಜರ್ನಿ ನನ್ನ ಅಲ್ಲಿ ಆಳ್ವಾಸ್ ಸಂಸ್ಥೆಯಲ್ಲಿ ನಾನು ಇದು ಕ್ರೀಡಾ ದತ್ತು ಉಚಿತ ಶಿಕ್ಷಣ ಯೋಜನೆ ಅಂಡರಲ್ಲಿದ್ದೆ. ಅದೇ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಯಾವತ್ತೂ ನಾನು ಥ್ಯಾಂಕ್ಫುಲ್ ಆಗಿರ್ತೇನೆ ಅವರಿಗೆ, ನನಗೆ ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದಕ್ಕೆ.
ಅಲ್ಲಿಂದ ನಾನು ಫಸ್ಟ್ ಪಿ ಯು ಸಿಯಲ್ಲಿ ನಾನು ನ್ಯಾಷನಲ್ಸ್ ಆಡಿದೆ, ಬ್ರಾನ್ಸ್ ಮೆಡಲ್ ಆಯಿತು. ಮತ್ತು ನಾನು ಜೂನಿಯರ್ ನ್ಯಾಷನಲ್ಸ್ ಆಡಿದೆ. ಅಲ್ಲಿ ನನಗೆ ಸ್ಟಾರ್ಟಿಂಗ್ ಇಂಡಿಯಾ ಕ್ಯಾಂಪ್ ಅಂತ ಸಿಕ್ಕಿರೋದು. ನಾನು ಗುಜರಾತ್ ಸಾಯಿಯಲ್ಲಿತ್ತು ನನಗೆ ಇಂಡಿಯಾ ಕ್ಯಾಂಪ್. ಅಲ್ಲ, ಇಂಡಿಯಾ ಕ್ಯಾಂಪ್ ಅಂದರೆ ಜೂನಿಯರ್ ನ್ಯಾಷನಲ್ಸ್ ಆಡಿ ನಾನು ಅಲ್ಲಿಂದ ಸೆಲೆಕ್ಷನ್ ಆಗಿ ನನಗೆ ಇಂಡಿಯಾ ಕ್ಯಾಂಪ್ ಅಂದರೆ ಫಸ್ಟ್ ನನಗೆ ಸಿಕ್ಕಿರೋದು. ಅದರ ಬಗ್ಗೆ ಅಷ್ಟು ನನಗೆ ನಾಲೆಜ್ ಇರಲಿಲ್ಲ, ಅಂದರೆ ಇಂಡಿಯಾ ಕ್ಯಾಂಪ್ ಎಲ್ಲ ಹೇಗೆ. ಅವಾಗ ಇಂಡಿಯಾ ಕ್ಯಾಂಪ್ ಆಯಿತು. ನಾನು ಸಡನ್ ಎಲ್ಲ ಅಂದರೆ ಇರಾನಲ್ಲಿ ಇತ್ತು ಅದು ಜೂನಿಯರ್ ಏಷ್ಯಾ ಅಂತ. ಸಡನ್ ಆಗಿ ಪಾಸ್ಪೋರ್ಟ್ ಎಲ್ಲ ಮಾಡಿ ನಾನು ಹೋಗಿದ್ದೆ. ಬಟ್ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನನ್ನ ಗೇಮು ಚೆನ್ನಾಗಾಯಿತು. ನನ್ನನ್ನು ಇನ್-7 ಆಡಿಸ್ತಿದ್ರು, ಅಂದರೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಿದ್ರು. ನಾನು ಆಡ್ತಾ ಇದ್ದೆ. ಆ ಮೂಮೆಂಟಲ್ಲಿ ನನಗೆ ನೀ ಇಂಜುರಿ ಆಯಿತು. ಅಲ್ಲಿ ಫಸ್ಟ್ ಅಲ್ಲಿ ಒಂದು ಇಂಜುರಿ ಆಗಿರೋದು. ಆ ಇಂಜುರಿಯಿಂದ ನಾನು ಹೊರಗೆ ಬಂದೆ. ಬಟ್ ಕ್ಯಾಂಪನ್ನು ಕಂಪ್ಲೀಟ್ ಮಾಡಿದೆ. ಬಟ್ ಇಂಜುರಿ ಆಗಲಿಲ್ಲ ಅಂದರೆ ನಾನು ಅವತ್ತೇ ಇಂಡಿಯಾ ಆಡ್ತಿದ್ದೆ ಅನ್ನೋದು. ಸರ್ 2016 ನಾನು ಫಸ್ಟ್ ನಂದು ಇಂಡಿಯಾ ಕ್ಯಾಂಪ್ ಅದು. ಫಸ್ಟ್ ಪಿ ಯು ಸಿ ಸ್ಟಡಿ ಮಾಡ್ತಿದ್ದೆ ನಾನು. ಆ ಟೈಮಲ್ಲೇ ನನಗೆ ಇಂಡಿಯಾ ಕ್ಯಾಂಪ್ ಸಿಕ್ಕಿತ್ತು ಜೂನಿಯರಲ್ಲಿ. ಸೊ ಅದೊಂದು ನಂದು ಬ್ಯಾಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬ ಫೀಲ್ ಮಾಡ್ಕೊಂಡಿದ್ದೆ ನಾನು, ಯಾಕಂದರೆ ಇನ್-7 ಇದ್ದೆ. ಅಲ್ಲೆಲ್ಲ ಅಸೋಸಿಯೇಷನ್ ಅವರು ಬಂದಿದ್ರು, ಸೆಲೆಕ್ಷನ್ ಟ್ರಯಲ್ಸ್ ಎಲ್ಲ ಆಯಿತು. ಆವಾಗ 7 ನಿಲ್ಲಿಸಿ ಹೇಳಿದರು ಇವರು ಇನ್-7 ಆಡುವವರು ಅಂತ. ಸೊ ಅದೆಲ್ಲ ನನಗೆ ತುಂಬ ನೆನಪಾಯಿತು. ಆಮೇಲೆ 3 days ಆಗಿ ನನಗೆ ಇಂಜುರಿ ಆಯಿತು. ಇನ್ನೊಂದು ಕಂಪ್ಲೀಟ್ ಆಗ್ಲಿಕ್ಕೆ ಒಂದು 3 to 4 days ಇತ್ತು ಅಷ್ಟೇ ಕ್ಯಾಂಪು. ಆ ಟೈಮಲ್ಲಿ ಇಂಜುರಿ ಆಯಿತು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಟಾಪ್ ಪರ್ಫಾರ್ಮೆನ್ಸ್ ಇರುವಾಗ ಒಳಗೆ ಇದ್ದೆ. ಆ ಟೈಮಲ್ಲಿ ಅದೇ ತುಂಬ ಫೀಲ್ ಆಗಿತ್ತು. ಬಟ್ ಇಂಜುರಿ ಆಗಿ ಬಂದೆ. ಆ ಟೈಮಲ್ಲಿ ಮತ್ತೆ ಆಳ್ವಾಸಿಗೆ ನಾನು ಬಂದೆ. ಆಗ ನನ್ನ ಕೋಚು ಹೇಳಿದರು ಏನಾಗೋದಿಲ್ಲ, ಎಲ್ಲ ರಿಕವರಿ ಮಾಡಿ ಮತ್ತೆ ಆಡು ಅಂತ ಹೇಳಿದರು. ಮತ್ತು ಆಯುರ್ವೇದ ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ. ಆಮೇಲೆ ಸೆಕೆಂಡ್ ಪಿ ಯು ಸಿ ನ್ಯಾಷನಲ್ಸ್ ಆಡಿದೆ ನಾನು. ಆಮೇಲೆ ಅದೇ ಇಂಜುರಿಯಿಂದ ಸ್ವಲ್ಪ ನನಗೆ ತುಂಬ ಪ್ರಾಬ್ಲಮ್ ಆಯಿತು, ಸ್ಟ್ರಗಲ್ ಆಯಿತು ನನ್ನ ಲೈಫು ಫುಲ್. ಮತ್ತೆ ಏನು ಅಂತ ಥಿಂಕ್ ಮಾಡಿದೆ. ಆಮೇಲೆ ನಾನು ಆಡ್ತಾ ಯೂನಿವರ್ಸಿಟಿ ಡಿಗ್ರಿ ಬಂದೆ ನಾನು. ಆವಾಗಲೂ ಜೂನಿಯರ್ ನ್ಯಾಷನಲ್ಸ್ ಆಡಿದೆ. ಅದೊಂದು ನಾನು ನ್ಯಾಷನಲ್ಸ್ ಹೋದಾಗ 1 ಪಾಯಿಂಟಲ್ಲಿ ನಾವು ಸೋತಿದ್ವಿ. ಇಲ್ಲಾಂದರೆ ನಾವು ಸೆಮಿಫೈನಲಲ್ಲಿ ಅಂದರೆ ಸೆಮಿಫೈನಲ್ ಎಂಟ್ರಾಗಿ ಕರ್ನಾಟಕಕ್ಕೆ ಗೋಲ್ಡ್ ಅಂದರೆ ಬ್ರಾನ್ಸ್ ಮೆಡಲ್ ಸಿಗ್ತಿತ್ತು. ಅಂದರೆ ಒಂದು ಮೆಡಲ್ ಆಗ್ತಿತ್ತು ಆ ಟೈಮಲ್ಲಿ. ಆಗ ಅದು ಜಾಬಿಗೆ, ಯಾಕಂದರೆ ನಮಗೆ ಈಗ ಜಾಬಿಗೆ ಹೋಗ್ಬೇಕಂದ್ರೆ ನ್ಯಾಷನಲ್ಸ್ ಮೆಡ್ಲ್ ಬೇಕು. ಸೊ ಅವತ್ತು 1 ಪಾಯಿಂಟಲ್ಲಿ ನಾವು ಲಾಸ್ ಆಗಿದ್ವಿ. ಅದು ಒಂದು ಮೂಮೆಂಟ್ ನಂದು, ಅಂದರೆ ಮಿಸ್ ಆಯ್ತಲ್ಲ ಅಂತ ಮೆಡಲ್. ಮತ್ತು ಯೂನಿವರ್ಸಿಟಿ ಎಲ್ಲ ಆಡಿದೆ. ನಾನು ಫಸ್ಟ್ ಇಯರ್ ಡಿಗ್ರಿಯಿಂದನೇ ಯೂನಿವರ್ಸಿಟಿ ಆಡಿದೆ ನಾನು. 5 years ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೇನೆ. ಅಂದರೆ ಸೌತ್ ಝೋನಲ್ಲಿ ಗೋಲ್ಡ್ ಸಿಲ್ವರ್ ಎಲ್ಲ ನಾವು ತಗೊಂಡಿದ್ದೇವೆ. ಆಮೇಲೆ ಮತ್ತೆ ನನಗೆ ದೊಡ್ಡದಾಗಿ ಸ್ವಲ್ಪ ಇಂಜುರಿ ಆಯಿತು ನಾನು ಪ್ರಾಕ್ಟೀಸಲ್ಲಿರುವಾಗ ನೀಗೆ. ಆಮೇಲೆ MRI ಎಲ್ಲ ಮಾಡಿಸಿದೆ ನಾನು. ಆವಾಗ ಸರ್ಜರಿ ಪ್ರಭು ಸರ್, ಶ್ರೀಧರ್ ಸರ್ ಮತ್ತು ಹರೀಶ್ ಸರ್ ಎಲ್ಲ ಇದ್ದಾರೆ. ಅವರೆಲ್ಲ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ನಾನು ಫಾಸ್ಟಾಗಿ ರಿಕವರಿ ಮಾಡಿದರು ಅಲ್ಲಿ. ಆಮೇಲೆ ನನಗೆ ಒಂದೇ ಇತ್ತು, ನಾನು ಅವತ್ತು ಮಿಸ್ ಆಯಿತು. ನಾನು ಒಮ್ಮೆ ದೇಶದ ಜರ್ಸಿಯನ್ನು ಹಾಕಬೇಕನ್ನೋದು ಆಸೆ ಇತ್ತು. ಅದಕ್ಕಂತಲೇ ನಾನು ಸ್ಟ್ರಗಲ್ ಮಾಡ್ತಿದ್ದೆ. ಮತ್ತೆ ರಿಕವರಿಯಾಗಿ ಮತ್ತೆ ನಾನು ಆಡಿದೆ. ಮತ್ತೆ ನನ್ನ ಪರ್ಫಾರ್ಮೆನ್ಸ್ ಪೀಕ್ ಲೆವೆಲ್ಗೆ ಬಂತು, ಅಂದರೆ ಇಂಪ್ರೂವ್ಮೆಂಟ್ ಆಯಿತು ಮ್ಯಾಚಲ್ಲೆಲ್ಲ. ಮತ್ತೆ ಇಂಡಿವಿಜುವಲ್ ಸಿಗೋದಾಗಿರ್ಬೋದು, ಅಲ್ಲ ನಾನು ಹೈಲೈಟ್ ಆಗಿರ್ಬೋದು ಪರ್ಫಾರ್ಮೆನ್ಸ್, ಆ ಥರ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತು ನನಗೆ ಒಂದು ಹುಮ್ಮಸ್ಸೇ ಜಾಸ್ತಿ ಆಯಿತು. ನಾನು ಇನ್ನೂ ಮುಂದಕ್ಕೆ ಹೋಗಬೇಕು, ಆಡಬೇಕು, ನಾನು ನ್ಯಾಷನಲ್ಸ್ ಮೆಡ್ಲ್ ಮಾಡಬೇಕು, ಆ ಥರ ಒಂದು ಮೈಂಡ್ ಸೆಟ್ ಬಂತು. ಆಮೇಲೆ ನಾನು 2023 ಪಂಜಾಬಲ್ಲಿ ಸೀನಿಯರ್ ನ್ಯಾಷನಲ್ಸ್ ಆಡಿದೆ. ಚೆನ್ನಾಗಿ ಆಡಿದೆ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಅಂದರೆ ಚೆನ್ನಾಗಿ ಆಡಿದೆ ಅಲ್ಲ ಅಂತ ಹೇಳಿ. ಆಮೇಲೆ ಅದು ಫಸ್ಟ್ ಸರ್ಜರಿ ಆದಮೇಲೆ ಮತ್ತೆ 2 years ಮತ್ತೊಂದು ಇಂಜುರಿ ಆಯಿತು ನನಗೆ, ಇನ್ಸಿಡೆಂಟ್ ಆಯಿತು ಅಂದರೆ ಓಪನ್ ಮ್ಯಾಚಲ್ಲಿ ಆಡುವಾಗ ಮತ್ತೆ ಒಂದು ಸರ್ಜರಿ ಮಾಡಿಕೊಂಡೆ. ಅಂದರೆ ತುಂಬ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಯಿತು ನಂದು. ಬಟ್ ನಾನು ಛಲ ಅಂತೂ ಬಿಟ್ಟಿಲ್ಲ ನಾನು. ನನಗೆ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಂತ ತುಂಬ ಆಸೆ ಇತ್ತು. ಯಾಕಂದರೆ ನಾನು ಎಲ್ಲರ ಹತ್ರನೂ ಹೇಳ್ತಿದ್ದೆ, ನಾನು ಅಂದ್ಕೊಳ್ತಿದ್ದೆ ಏನಾದರೂ ಒಂದು ಲೈಫಲ್ಲಿ ಮಾಡಲೇಬೇಕು ಹುಟ್ಟಿದ ಮೇಲೆ. ಏನು ಮಾಡ್ತೇನೆ ಅನ್ನೋದಂತ ಗೊತ್ತಿಲ್ಲ, ಬಟ್ ನನ್ನನ್ನೊಂದು 100 ಜನ 1000 ಜನ ನನ್ನನ್ನು ಮಾತಾಡಬೇಕು ಧನಲಕ್ಷ್ಮಿ ಅಂತ ಹೇಳಿ. ಇವತ್ತು ನನ್ನ ಗೇಮ್ ಬಗ್ಗೆ ಮಾತಾಡಿರ್ತಾರೆ, ಅದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ
ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ನನ್ನ ಜೊತೆ ಬಂದು ಫೋಟೋ ತೆಗೆದಾಗಿರ್ಬೋದು, ಮತ್ತು ತುಂಬ ಜನ ಮಾತಾಡಿದ್ರು. ಅದೊಂದು ನನಗೆ ಒಂದು ಖುಷಿ ಇತ್ತು. ನಾನು ಏನು ಗಳಿಸಿಲ್ಲ ಅಂದರೂ ನಾನೊಂದು ಕಬಡ್ಡಿಯಲ್ಲಿ ಒಂದು ನನ್ನನ್ನು ಇಷ್ಟು ಜನ ಒಂದು ಪ್ರೀತಿನ ಮಾತಾಡಿ ಈ ಥರ ಎಲ್ಲ ಇಟ್ಕೊಂಡಿದ್ದಾರಲ್ಲ, ಅದೊಂದು ಸಮಾಧಾನ ಇತ್ತು. ಅಂದರೆ ಕಬಡ್ಡಿಯಲ್ಲಿ ನನಗೆ ಜಾಬ್ ಆಗಲಿಲ್ಲ, ಏನೂ ಆಗಲಿಲ್ಲ ಅಂದರೂ ನಾನು ಒಂದು ಕಬಡ್ಡಿಯಲ್ಲಿ ಈ ಥರ ಒಂದು ತುಂಬ ಜನ ನನ್ನ ಗೇಮ್ ಬಗ್ಗೆ ಮಾತಾಡುವಾಗೆ ಮಾಡಿದ್ದೇನಲ್ಲ ಅಂತ. ಬಟ್ ಈ ಥರ ಒಂದು ಲೆವೆಲ್ಗೆ ನಾನು ಹೋಗ್ತೇನೆ ಅಂತ ಅನಿಸಿರ್ಲಿಲ್ಲ. ಯಾಕಂದರೆ ನಂದು ಲೈಫಲ್ಲಿ ಅದೇ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಯಿತು. ಇಂಜುರೀಸ್ ಆಗಿರ್ಬೋದು, ಪ್ರತಿಯೊಂದು ನಾನು ತುಂಬ ರೀತಿಯಲ್ಲಿ ನಾನು ಸ್ಟ್ರಗಲ್ ಮಾಡ್ಕೊಂಡು ಬಂದೆ. ಬಟ್ ಅದೇ ಆಸೆ ಇದ್ದದ್ದು ಒಂದೇ, ದೇಶದ ಜರ್ಸಿ ಹಾಕಬೇಕು, ದೇಶದ ಫ್ಲ್ಯಾಗನ್ನು ನಾನು ಮೇಲಕ್ಕೆ ಎತ್ತುವುದು, ನನ್ನ ಕಣ್ಮುಂದೆನೇ ನೋಡಬೇಕು, ನಾನು ಅದರಲ್ಲಿ ಒಬ್ಳು ಆಗಿರಬೇಕು ಅಂತ. ಸೊ ಅದು ಇವತ್ತು ಫೈನಲಿ ಕಂಪ್ಲೀಟ್ ಆಯಿತು ನನಗೆ. ಅದೊಂದು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೇನೆ ಆ ಇದರಲ್ಲಿ. ಅವತ್ತು 2023ಯಲ್ಲಿ ನಾನು ನ್ಯಾಷನಲ್ಸ್ ಆಡಿದೆ, ಚೆನ್ನಾಗಿ ಆಡಿದೆ. ಅವತ್ತು ನನಗೆ ಇಂಡಿಯಾ ಕ್ಯಾಂಪು ಸಿಕ್ಕಿತ್ತು. ಅವಾಗ ನಾನು 2016 ಆಮೇಲೆ ನಾನು ಜೂನಿಯರ್ ನ್ಯಾಷನಲ್ಸ್ ಎಲ್ಲ ಚೆನ್ನಾಗಿ ಆಡಿದ್ದೆ. ಬಟ್ ಅದರಲ್ಲಿ ಇಂಡಿಯಾ ಕ್ಯಾಂಪ್ ಎಲ್ಲ ಮಾಡಿರಲಿಲ್ಲ. ಬಟ್ ಕ್ಯಾಂಪ್ ಆಗಿದ್ರೆ ಅವತ್ತು ನನಗೆ ಸಿಕ್ತಿತ್ತು. ಬಟ್ 2023ಯಲ್ಲಿ ನಾನು 2016 ಆದಮೇಲೆ 2023ಯಲ್ಲಿ ನಾನು ಇಂಡಿಯಾ ಕ್ಯಾಂಪು ನನಗೆ ಸಿಕ್ಕಿರೋದು. ಅಂದರೆ ತುಂಬ ಹ್ಯಾಪಿ ಆಯಿತು ಲೀಸ್ಟಲ್ಲಿ ಹೆಸರು ಬರುವಾಗ. ಅದರ ನೆಕ್ಸ್ಟ್ ನನಗೆ ವಾಟ್ ನೆಕ್ಸ್ಟ್ ಅಂತ ಇತ್ತು, ಅಂದರೆ ಇಂಡಿಯಾ ಕ್ಯಾಂಪ್ ಮಾಡಿ ಮತ್ತು ಇಂಟರ್ನ್ಯಾಷನಲ್ ಮ್ಯಾಚ್ ಇಡ್ತಾರೆ ಅನ್ನೋದಿತ್ತು. ಬಟ್ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರಲಿಲ್ಲ. ಇಂಡಿಯಾ ವುಮೆನ್ಸ್ ಟೀಮ್ ಕ್ಯಾಂಪ್ ಅಂತ ಲಿಸ್ಟ್ ಮಾಡಿದ್ರು. ಕ್ಯಾಂಪನ್ನು ಮಾಡಿರಲಿಲ್ಲ. ಅದರ ನೆಕ್ಸ್ಟ್ ಮತ್ತೆ ಸ್ವಲ್ಪ ಟೈಮ್ ಆಯಿತು. 2025ಯಲ್ಲಿ ಕ್ಯಾಂಪ್ ಮಾಡಿರಲಿಲ್ಲ. 2025ಯಲ್ಲಿ ಸೀನಿಯರ್ ನ್ಯಾಷನಲ್ಸ್ ಆಯಿತು. ಅದರಲ್ಲಿ ಆಮೇಲೆ ಫೆಡ್ರೇಷನ್ ಆಯಿತು. ಫೆಡ್ರೇಷನಲ್ಲಿ ಮತ್ತೆ ನಂದು ಇಂಡಿಯಾ ಕ್ಯಾಂಪ್ ಹೆಸರು ವರ್ಲ್ಡ್ ಕಪ್ ಅಂತ ಇದಾಯಿತು. ವರ್ಲ್ಡ್ ಕಪ್ ಇದೆ ಅಂತ 2025ಯಲ್ಲಿ ಆಮೇಲೆ 25ರಲ್ಲಿ ಕರೆದಿರೋ ಕ್ಯಾಂಪ್ ಅಲ್ಲಿ ನಿಮಗೆ ಇಂಡಿಯಾ ವರ್ಲ್ಡ್ ಕಪ್ ಗೆ ಅಂತ ಹೇಳಿ ಸೆಲೆಕ್ಷನ್ ಮಾಡಿರೋದು. ವಾಪಸ್ ನಾವು ಫೆಡರೇಷನ್ ಮ್ಯಾಚ್ ಆಡಿದ್ರಿ. ಅದರಲ್ಲಿ ಗೇಮ್ ಪರ್ಫಾರ್ಮೆನ್ಸ್ ಯಾರ್ದೆಲ್ಲ ಚೆನ್ನಾಗಿರ್ತದೆ ಅವರನ್ನು ಇಂಡಿಯಾ ಕ್ಯಾಂಪಿಗೆ ಸೆಲೆಕ್ಷನ್ ಮಾಡಿದ್ರು. 35 ಮೆಂಬರ್ ಇದ್ರು ಕ್ಯಾಂಪಲ್ಲಿ, ಅದೇ ಪ್ರಿಪ್ರೇಷನ್ ಕ್ಯಾಂಪಲ್ಲಿ. ಅದರಿಂದ ಅದೇ 3 ಟೈಮ್ಸ್ ಕ್ಯಾಂಪ್ ಆಯಿತು ವರ್ಲ್ಡ್ ಕಪ್ ಪ್ರಿಪ್ರೇಷನ್ ಕ್ಯಾಂಪು. 2 ಟೈಮ್ ಹರಿಯಾಣದಲ್ಲಿ ಆಯಿತು, ಸಾಯಿ ಸೋನಿಪತ್ತಲ್ಲಿ. ಪೋಸ್ಟ್ಪೋನ್ ಆಯಿತು ಮ್ಯಾಚ್. ಅದರ ಕಾರಣದಿಂದ ನಮಗೆ ಸ್ವಲ್ಪ ಟೈಮು ಸಿಕ್ತು ಫಿಟ್ನೆಸ್ ಮಾಡಲಿಕ್ಕೆ, ಟೀಮ್ ಪ್ರಿಪ್ರೇಷನ್ ಆಗಲಿಕ್ಕೆ. ರೆಡಿ ಆದ್ವಿ. 35 ಇದ್ದದ್ದು ಮತ್ತೆ 25 ಮಾಡಿದ್ರು ಸೆಕೆಂಡ್ ಕ್ಯಾಂಪಿಗೆ. ಆಮೇಲೆ ಫೈನಲ್ ಕ್ಯಾಂಪಿಗೆ 24 ಮೆಂಬರ್ ಇದ್ವಿ ನಾವು. ಮತ್ತೆ ಫೈನಲ್ ಕ್ಯಾಂಪಲ್ಲಿ 14 ಮಾಡಿದ್ರು. ಸೊ ಅದೊಂದು ಮೂಮೆಂಟ್ ನನಗೆ ಅವತ್ತು ಇವಾಗಲೂ ನೆನಪು ಬರ್ತದೆ. 2016ನಲ್ಲಿ ನಾನು ಇಂಜುರಿಯಾಗಿ ಹೊರಗೆ ಹೋಗಿದ್ದೆ. 2025ಯಲ್ಲಿ ನಾನು ರಿಕವರಿಯಾಗಿ ನಾನು ಇಂಡಿಯಾ ಆಡಿದ್ದೇನೆ ಅಂತ ಹೇಳಿದರೆ ನನಗದೊಂದು ದೊಡ್ಡ ಪ್ರೌಡ್ ಮೂಮೆಂಟ್. ಯಾಕಂದರೆ ನನ್ನ ಜರ್ನಿ ಬಗ್ಗೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಬಟ್ ನಾನು ಯಾವ ಥರ ನನಗೆ ಫೀಲ್ ಆಗ್ತಿದೆ ಅಂದರೆ ತುಂಬ ನಾನಂದರೆ ಹುಟ್ಟಿ ಏನಾದರೂ ಒಂದು ಮಾಡಿದೆ, ಒಂದು ಸಾರ್ಥಕ ಆಯಿತು ಅನ್ನೋ ಫೀಲಿಗೆ ಬಂದೆ. ಯಾಕಂದರೆ ಲೈಫಲ್ಲಿ ಎಲ್ಲರಿಗೂ ಒಬ್ರೊಬ್ರಿಗೆ ಒಂದೊಂದು ಥರ ಕಷ್ಟ ಅನ್ನೋದು ಇರ್ತದೆ. ಸೊ ನನ್ನ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಯಿತು. ಸೊ ನಾನು ಅದನ್ನು ಎಲ್ಲವನ್ನ ಪಾಸಿಟಿವ್ ಆಗಿ ನಾನು ಥಿಂಕ್ ಮಾಡಿಕೊಂಡು ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಇದರಲ್ಲಿ, ಮತ್ತು ಅಪ್ಪ ಅಮ್ಮನಿಗೆ ಏನಾದರೂ ಒಂದು ಹೆಸರು ಮಾಡಬೇಕು ಅನ್ನೋ ತುಂಬ ಇತ್ತು. ಮನೆಯವರಿಗೆ, ನನಗೆ ಕಲಿಸಿದಂಥ ನಂದು ಗುರು ಆಗಿರ್ಬೋದು, ನನ್ನ ಸಂಸ್ಥೆ ಆಗಿರ್ಬೋದು, ನಾನು ಕಲಿತಂಥ ಶಾಲೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಹೆಸರು ಮಾಡಬೇಕನ್ನೋದೊಂದು ಆಸೆ ಇತ್ತು. ಇವತ್ತು ನಾನು ಮಾಡಿದೆ ಅನ್ನೋದೊಂದು ಹೆಮ್ಮೆ ಸೇದೆ, ಖುಷಿನೂ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಬಟ್ ಅದೇ ಒಂದು ಜಾಬ್ ಆಗಬೇಕು. ನನಗೆ ಡಿಗ್ರಿಯಲ್ಲೆಲ್ಲ ನನಗೆ PUC ಡಿಗ್ರಿಯಲ್ಲೆಲ್ಲ ಇರುವಾಗ ಗೊತ್ತಿರಲಿಲ್ಲ, ಅಂದರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಈ ಥರ ಜಾಬ್ ಎಲ್ಲ ಆಗಿ ಈ ಥರ ಆಗುತ್ತೆ ಅಂತ. ಬಟ್ ಹೋಗ್ತಾ ಗೊತ್ತಾಯಿತು. ಅಂದರೆ ಅಪ್ಲಿಕೇಶನ್ ನಾನು ಸ್ಟಾರ್ಟಿಂಗಿಂದಾನೇ ಹಾಕ್ತಿರಲಿಲ್ಲ, ಮತ್ತು ಡಿಗ್ರಿ ಬಂದಮೇಲೆ ನಾನು ಹಾಕಿದೆ. ಆವಾಗಲೂ ನಾನು ಹಿಂಜರಿತಿದ್ದೆ ಹಾಕಲಿಕ್ಕೆ, ಯಾಕಂದ್ರೆ ನಾನು ಕಬಡ್ಡಿ ಆಡಬೇಕು ಅನ್ನೋದಕ್ಕೆ. ಬಟ್ ಆವಾಗಲೂ ಅಪರ್ಚುನಿಟಿ ಅಂದರೆ ಗರ್ಲ್ಸಿಗೆ ಕಾಲ್ ಫಾರ್ ಕಮ್ಮಿ ಇತ್ತು, 1-2 ಬಿಡ್ತಿದ್ರು, ಹಾಕ್ತಾ ಇದ್ದೆ ನಾನು. ಬಟ್ ಅಷ್ಟು ಇಂಟ್ರೆಸ್ಟ್ ಕೊಡ್ತಿರಲಿಲ್ಲ. ಯಾಕಂದರೆ ನನಗೊಂದು ಅಚೀವ್ ಮಾಡೋದು ಮೈಂಡಲ್ಲೇ ಬೇರೆ ಇತ್ತು. ನಾನು ಇಲ್ಲಿಗೆ ಹೋಗಬೇಕು, ಈ ಥರ ನಾನು ಅಚೀವ್ ಮಾಡಬೇಕು ಅನ್ನೋದು. ಬಟ್ ಜಾಬ್ ಮೇಲೆ ಮತ್ತೆ ಗೊತ್ತಾಯ್ತು ನನಗೆ ಜಾಬ್ ಲೈಫಲ್ಲಿ ಕಬಡ್ಡಿಯಲ್ಲಿ ಒಂದಂದರೆ ನಾನು M.Com ಕಂಪ್ಲೀಟ್ ಮಾಡಿದೆ. ನಾನು ಅಂದರೆ ಕಬಡ್ಡಿಯಲ್ಲೇ ನನಗೆ ಜಾಬ್ ಆಗಬೇಕಂತ ನಾನು ಸ್ಟಾರ್ಟಿಂಗಿಂದ ನಾನು ಆಡಿದರೆ ನಾನು ಕಬಡ್ಡಿಯಲ್ಲಿ ನಾನು ಸ್ಪೋರ್ಟ್ಸಲ್ಲೇ ಜಾಬ್ ಆಗಬೇಕಂತಿತ್ತು. ಅದಕ್ಕೆ ನಾನು ತುಂಬ ಜನ ಹೇಳಿದರು, ನಂದು ಫ್ರೆಂಡ್ಸ್ ಎಲ್ಲ ತುಂಬ ಜನ ಹೇಳಿದರು, ಏನಿಲ್ಲ ಕಬಡ್ಡಿಯಲ್ಲಿ ನಿನಗೆ ಸುಮ್ಮನೆ ಕಬಡ್ಡಿ ಮಾಡೋದು, ನೀನು M.Com ಮಾಡಿದೆಯಲ್ಲ, ಕಂಪನಿ ಎಲ್ಲ ಒಳ್ಳೊಳ್ಳೆ ಕಂಪನಿ, ನೀನು ಒಳ್ಳೆ ಕಲಿತಾನೂ ಇದೆಯಲ್ಲ, ನಿನಗೆ ಜಾಬ್ ಆಗುತ್ತೆ, ಸುಮ್ಮನೆ ಕಬಡ್ಡಿ ಅಂತ ಇರಬೇಡ, ಎಷ್ಟು ನಿನಗೆ ಕಷ್ಟ ಎಲ್ಲ ಆಗಿದೆ, ಸುಮ್ಮನೆ ಎಂತಕ್ಕೆ ನೀನು ಇಷ್ಟಾದರೂ ಏನಕ್ಕೆ ಕಬಡ್ಡಿ ಮಾಡ್ತಿದ್ಯಾ ಅಂತ ನನಗೆ ತುಂಬ ಜನ ಹೇಳಿದರು. ಬಟ್ ನಾನು ಯಾವುದನ್ನು ಕೇಳಲಿಲ್ಲ. ನಾನು ಏನು ನನ್ನ ತಲೆಯಲ್ಲಿತ್ತು ನಾನು ಅದನ್ನು ಮಾಡುವವರೆಗೆ ನನ್ನ ಸಮಾಧಾನನೇ ಇರಲಿಲ್ಲ. ಇನ್ನೊಂದು ನಂದು
ಮನೆಯವರು ಅಂದರೆ ನಾನು ಏನು ಮಾಡ್ತೇನಂತ ಹೇಳಿದರು, ಇಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಅಂದರೆ ಸ್ವಲ್ಪ ಹೇಳ್ತಿದ್ರು, ಅಂದರೆ ನನಗೆ ಇಂಜುರಿ ಆದ ಟೈಮಲ್ಲಿ ಸಹ ಬೇಡ ಕಬಡ್ಡಿ ಸಾಕು ಸಾಕು ಅಂತ. ಬಟ್ ಯಾವತ್ತೂ ನನಗೆ ಬೈದಿರೋದಾಗಿರ್ಬೋದು, ಅಂದರೆ ಸಾಕು ನಿನಗೆ ಎಷ್ಟು ಹೇಳೋದು ಆ ಥರ ಇಲ್ಲ. ಅಪ್ಪ ನಾನಿವತ್ತು, ಅಮ್ಮ ನಾನಿವತ್ತು ಹಿಂಗೆ ಹೋಗ್ತೇನೆ ಅಂತ ಹೇಳಿದರೆ ಸರಿ ನೋಡಿಕೊಂಡು ಹುಷಾರಾಗಿರು ಅಂತಲೇ ಹೇಳಿದರು. ಸೊ ಅವರೆಲ್ಲ ಸಪೋರ್ಟಿಂದ ನಾನು ಇಲ್ಲಿಗೆ ಬಂದಿದ್ದೇನೆ, ಇಲ್ಲಾಂದರೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅಂದ್ರೆ ಈಗ ನೀವು ಕಬಡ್ಡಿ ಅಂತ ಹೇಳುವಾಗ ನಾವೀಗ ಒಂದು ಕ್ರಿಕೆಟಿಗೆ ಹೋಗ್ತೇವೆ ಅಂತ ಹೇಳಿದ್ರೆ MS ಧೋನಿ, ಕೊಹ್ಲಿ ಈ ತರ ಒಂದು ರೋಲ್ ಮಾಡೆಲ್ಸ್ ಇರ್ತಾರೆ. ನೀವು ಈ ಕಬಡ್ಡಿಯನ್ನ ಚೂಸ್ ಮಾಡಬೇಕಾದ್ರೆ ನಿಮಗೆ ಯಾರು ರೋಲ್ ಮಾಡೆಲ್ ಆಗಿದ್ರು, ಮತ್ತೆ ನಿಮಗೆ ಅದಕ್ಕೆ ಯಾಕೆ ಕಬಡ್ಡಿಯೇ ಯಾಕೆ ಬೇಕಿತ್ತು ನಿಮಗೆ ಅಂತ? ಸರ್ ರೋಲ್ ಮಾಡೆಲ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಸಣ್ಣದಿಂದ ಮಮತಾ ಪೂಜಾರಿ ಅಂತ ಅವ್ರ ಹೆಸರನ್ನು ನಾನು ತುಂಬ ಕೇಳಿದ್ದೆ. ನಾನು ಹೈಸ್ಕೂಲಲ್ಲಿರುವಾಗ ನಾನೊಂದು ಮಲ್ಪೆಯಲ್ಲಿ ಬೀಚ್ ಮ್ಯಾಚ್ ಆಡಿದ್ದೆ. ಅವತ್ತು ಮಮತಾ ಪೂಜಾರಿ ಮ್ಯಾಮ್ ಅವರು ಬಂದಿದ್ದರು ಆ ಮ್ಯಾಚಿಗೆ. ಅವತ್ತು ನಾನು ಸ್ಟಾರ್ಟಿಂಗ್ ಅವರನ್ನು ನಾನು ಕಣ್ಮುಂದೆ ನೋಡಿರೋದು ನಾನು ಅವತ್ತೇ ಅವರನ್ನು. ಸೊ ಅವರ ಫಿಸಿಕೆಲ್ಲ ನೋಡಿ, ಅವರ ಹೈಟ್ ನೋಡಿ ನಾನು ಅವತ್ತವರು ನಮ್ಮದು ಮ್ಯಾಚು ನೋಡಿದರು ಫೈನಲ್ಸಿಗೆ ಅವರು ನಮಗೆ ಅಂದರೆ ವಿಶ್ ಎಲ್ಲ ಮಾಡಿ ಅಲ್ಲಿ ಮ್ಯಾಚ್ ನೋಡಿಕೊಂಡು ಕೂತಿದ್ರು ಅವರು. ಆವಾಗ ನಾನು ಫಸ್ಟ್ ನೋಡಿದ್ದು. ಸೊ ನಾನು ಅವ್ರ ಥರ ಆಗಬೇಕು, ಅಂದರೆ ಅವರ ಹೆಸರು ಈ ಥರ ಮೇಲೆ ಹೋಗಿದೆ ಅಂತ ಹೇಳಿದರೆ ನಾವು ಒಂದು ದಿವಸ ಆ ಥರ ಆಗಬೇಕು ಅಂತ ನನಗೆ ಅನಿಸಿತ್ತು. ಬಟ್ ನನಗೆ ತುಂಬ ಜನ, ನಾನು ಸಣ್ಣದಿಂದ ಕಬಡ್ಡಿ ನಾನು ಹೈಸ್ಕೂಲಿಂದ ಸ್ಟಾರ್ಟ್ ಮಾಡಿ ತುಂಬ ಜನ ಹೇಳ್ತಿದ್ರು ನನಗೆ, ನೀನು ಒಂದು ದಿವಸ ಇಂಡಿಯಾ ಆಡ್ತೀಯಾ ಅಂತ. ಒಂದೆರಡು ಜನ ಅಲ್ಲ, ತುಂಬ ಜನ ಹೇಳಿದರು ನೀನು ಇಂಡಿಯಾ ಆಡ್ತೀಯ ಅಂತ. ಬಟ್ ಇವತ್ತು ಅವ್ರು ಹೇಳಿದ್ದೆಲ್ಲ ನಿಜ ಆಯಿತು ಅಂತ ಆಯಿತು. ಅಂದರೆ ಈಗ ಒಂದು ಕಬಡ್ಡಿ ಪ್ಲೇಯರ್ ಅಂದರೆ ಈಗ ನೀವು ಚಿಕ್ಕಂದಿನಿಂದ ಆಡ್ತಾ ಬಂದಿರ್ತೀರಾ, ಒಮ್ಮೆ ಸ್ಟೇಟ್ ಎಲ್ಲ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಆ ಪ್ರಾಸೆಸ್ ಚೇಂಜಸ್ ಇರುತ್ತೆ. ಅಂದರೆ ಈಗ ಅಲ್ಲಿ ರ್ಯಾಂಡಮ್ ಆಗಿ ಅದಕ್ಕೊಂದು ಟ್ರೈನಿಂಗ್ ಪ್ರಾಸೆಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಸ್ಟೇಟ್ ಲೆವೆಲ್ ತನಕ. ಅದರ ನಂತರದ್ದು ಟ್ರೈನಿಂಗ್ ಬೇರೆ ಥರ ಇರ್ತದೆ. ಆ ಪ್ರಾಕ್ಟೀಸಿಂಗ್ ಸೆಷನ್ಸ್ಗಳು ಹೇಗಿರ್ತವೆ? ಅಂದರೆ ಸರ್ ಹೌದು ನೀವು ಹೇಳಿದಾಗ, ಯಾಕಂದರೆ ಇದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನಾವಿಲ್ಲಿ ಮಾಡೋದಕ್ಕೂ. ಅಲ್ಲಿ ಅಂದರೆ ನಾವಿವಾಗ ನ್ಯಾಷನಲ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಹೋದಾಗ ಅವರ ಫಿಟ್ನೆಸ್ ಲೆವೆಲೇ ಬೇರೆ ಇರುತ್ತೆ, ಇಲ್ಲಿ ಮಾಡುವ ನಾವು ಫಿಟ್ನೆಸ್ ಲೆವೆಲೇ ಬೇರೆ ಇರುತ್ತೆ. ಬಟ್ ನಾನು ಒಂದು ಅದೇ ಒಳ್ಳೆ ಈಗ ಸ್ಪೋರ್ಟ್ಸ್ ಕೋಟದಲ್ಲಿ ನಾನು ಆಳ್ವಾಸಲ್ಲಿ ಇರೋದ್ರಿಂದ ನನಗೆ 2 ಸೆಕ್ಷನ್ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಫಿಟ್ ಆಗಿದ್ದೆ. ನಾನು ಫಿಟ್ನೆಸ್ಸಲ್ಲಿ ನನಗೆ ಎಂಥ ಪ್ರಾಬ್ಲಮ್ ಆಗಿಲ್ಲ. ಬಟ್ ಇಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ ಫುಲ್ ಸ್ಪೀಡ್ ವರ್ಕೌಟ್ ಆಗಿರ್ಬೋದು, ಬಟ್ ಅಂದರೆ ಹೆವಿ ಅಂತಲೇ ಹೇಳ್ಬೋದು. ಇಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ ಹೆವಿ ವರ್ಕೌಟ್, ಯಾಕಂದರೆ ಆ ಲೆವೆಲ್ಗೆ ನಮ್ಮನ್ನು ಟ್ರೈನ್ ಮಾಡ್ತಾರೆ. ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ, ಇಲ್ಲಿ ನಾವು ಒಂದು ಪ್ರಿಪೇರ್ ಆದರೆ ಒಂದು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ಗೆ ರೆಡಿ ಆದರೆ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೆಡಿ ಆಗ್ತೇವೆ. ಅಂದರೆ ಯಾಕಂದರೆ ಎಲ್ಲರೂ ಅಂದರೆ ಅಲ್ಲಿ ಇರುವವರೆಲ್ಲ ಆಲ್ಮೋಸ್ಟ್ ಒಂದು 4 ಇಂಡಿಯಾದವರು ಒಂದು 2 ಜನ 3 ಜನ ಇದ್ದರು. ಮತ್ತು ಅಟ್ಲೀಸ್ಟ್ ಒಂದಾದರೂ ಇಂಡಿಯಾ ಆಡಿದವರು ಅಲ್ಲಿದ್ದರು. ಒಂದು 4 ಜನ ಬಿಟ್ಟರೆ ಒಂದು ಫಸ್ಟ್ ಇಂಡಿಯಾ ಮತ್ತೆಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ದರು. ಆಲ್ಮೋಸ್ಟ್ ಅವರೆಲ್ಲ ಅಂದರೆ ಇಂಡಿಯಾ ಕ್ಯಾಂಪ್ ಅಟೆಂಡ್ ಮಾಡಿ ಎಲ್ಲ ಅವರು ಅಂದರೆ ಆ ಟ್ರೈನಿಂಗಲ್ಲೇ ಇರ್ತಿದ್ರು ಅವರೆಲ್ಲರೂ. ಯಾಕಂದರೆ ಯಾರು ಅಲ್ಲಿ ಇಂಡಿಯಾ ಕ್ಯಾಂಪಿಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದರೆ ಯಾರು ಫಿಟ್ನೆಸ್ ಇಲ್ಲದವರು ಯಾರೂ ಬಂದಿಲ್ಲ. ಸೊ ಎಲ್ಲ ಫಿಟ್ಟಾಗಿರೋರೇ ಬಂದಿದ್ದರು. ಹೆವಿ ನಮಗೆ ವರ್ಕೌಟ್ ಇರೋದ್ರಿಂದ ನಾವು ಒಂದು ಫಿಟ್ನೆಸ್ಸಲ್ಲಿ ಇರೋದ್ರಿಂದ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಅಂದರೆ ನಾನು ಮಾಡಿಲ್ಲ ಅಂತಿಲ್ಲ, ನನಗೆ ಎಷ್ಟು ಕಷ್ಟ ಆದರೂ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಬಟ್ ನಮ್ಮದು ಎನರ್ಜಿ ಲೆವೆಲ್ ಆಗಿರ್ಬೋದು, ಫಿಟ್ನೆಸ್ ಲೆವೆಲ್ ಆಗಿರ್ಬೋದು ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿ ಆಯಿತು. ಬಟ್ ಹೋಗ್ತಾ ಅವರ ಲೆವೆಲ್ಗೆ ನಾವು ಸೆಟ್ ಆದ್ವಿ. ಅವ್ರಿಗಿಂತ ಒಂದು ಸ್ಟೆಪ್ ನಾವೇ ಫಾರ್ವರ್ಡ್ ಹೋಗ್ತಾ ಇದ್ವಿ. ಅಂದರೆ ಈಗ ರೂಟೀನ್ ಹೇಗಿರ್ತದೆ ನಿಮ್ಮದು? ಅಂದರೆ ಈಗ ಒಮ್ಮೆ ನ್ಯಾಷನಲ್ಸ್ ಹೋದ ನಂತರ ನಿಮಗೆ ಟ್ರೈನಿಂಗ್ ರೂಟೀನ್ ಹೇಗಿರ್ತದೆ ಅಂತ? ಸರ್ ರೂಟೀನ್ ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾನು ಹೇಳಬೇಕಾದ್ರೆ 3 ಸೆಕ್ಷನ್ ಎಲ್ಲ ಪ್ರಾಕ್ಟೀಸ್ ಇರ್ತಿದ್ರು ಸರ್. ಅಂದರೆ ಮಾರ್ನಿಂಗ್ ಫಿಟ್ನೆಸ್ ಮಾಡಿದರೆ ಒಂದು 11 o'clock ಸೆಕ್ಷನ್ ಇನ್ನೊಂದು ಪ್ರಾಕ್ಟೀಸ್ ಇರ್ತದೆ. ಜಿಮ್ ಮಾಡೋದಾಗಿರ್ಬೋದು, ಮತ್ತು ನಮಗೆ ಐಸ್ ಬಾತ್ ಮತ್ತು ಸೋನಾ ಬಾತ್ ಆ ಥರ ಬಾಡಿ ರಿಕ್ರಿಯೇಷನ್ ಇರುತ್ತೆ, ಅಂದರೆ ರಿಕವರಿ ಪ್ರೋಸೆಸ್ ಇರುತ್ತೆ. ಈವ್ನಿಂಗ್ ಆಗುವಾಗ ನಮಗೆ ಅಂದರೆ ಸ್ಕಿಲ್ ಆಗಿರ್ಬೋದು, ಮ್ಯಾಟ್ ಪ್ರಾಕ್ಟೀಸ್ ಆಗಿರ್ಬೋದು, ಮ್ಯಾಚ್ ಆ ಥರ ಗೇಮ್ ಮೇಲೆ ಫೋಕಸ್ ಮಾಡ್ತಿದ್ರು ಈವ್ನಿಂಗ್. ಮಾರ್ನಿಂಗ್ ನಮಗೆ ಫಿಟ್ನೆಸ್, ಸ್ಪೀಡ್, ಎಂಡೋರೆನ್ಸ್ ಅದರ ಬಗ್ಗೆ ಫೋಕಸ್ ಮಾಡ್ತಿದ್ರು. ಮ್ಯಾಚ್ ಹತ್ತಿರ ಬರುವಾಗ ಅಂದರೆ ಒಂದು ಹತ್ತಿರ ಬರ್ತಿದೆ ಅಂತ ಹೇಳಿದಾಗ ನಾವು ಆಲ್ಮೋಸ್ಟ್ ಸ್ಕಿಲ್ಲಿಗೆ ಅಂತಲೇ ಮೂವ್ ಆಗ್ತಿದ್ರು. ಅಂದರೆ ಬೆಳಗ್ಗೆ ಸ್ವಲ್ಪ ಮ್ಯಾಟಲ್ಲೇ ಫಿಟ್ನೆಸ್ ಮಾಡಿ ಸ್ಕಿಲ್ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ರು, ಒಂದೊಂದು ಸ್ಕಿಲ್ ಬಗ್ಗೆ ಹೇಳ್ತಿದ್ರು. ಸೊ ಈವ್ನಿಂಗ್ ಆಗುವಾಗ ಸ್ಕಿಲ್ಲು ಹೇಳೋದು, ಕಾಂಬಿನೇಷನ್ ಎಲ್ಲ ಸೆಟ್ ಮಾಡ್ತಿದ್ರು. ಆಮೇಲೆ ಒಬ್ರೊಬ್ರದ್ದು ಕರೆಕ್ಷನ್ ಮಾಡಿಕೊಂಡು ಲಾಸ್ಟ್ ಆಗೋ ಮ್ಯಾಚಸ್ ಎಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್, ಅಂದರೆ ಈ ಸಿಚುವೇಶನ್ ಬರ್ತದಂತಲ್ಲ ಮ್ಯಾಚ್ ಎಲ್ಲ ಆಡಿಸ್ತಾ ಇದ್ರು ನಮಗೆ. ಸೊ ಅದು ಏನವರು
ಪ್ಲ್ಯಾನ್ ಮಾಡ್ತಿದ್ರು ಅದೆಲ್ಲ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ಅಲ್ಲಿರುವ ಸೀನಿಯರ್ ಆಗಿರ್ಬೋದು, ಜೂನಿಯರು ಆಗಿರ್ಬೋದು, ಅವರನ್ನು ನೋಡಿ ನಾನು ತುಂಬ ಕಲಿತೆ. ಯಾಕಂದರೆ ಈ ಥರ ಎಲ್ಲ ಇರುತ್ತಲ್ಲ, ಅದು ನನಗೆ ಇನ್ನು ಮುಂದಕ್ಕೆ ನನಗೆ 100% ಯೂಸ್ ಆಗುತ್ತೆ. ನಾನು ಅದನ್ನು ಕ್ಯಾರಿ ಮಾಡ್ಕೋಬೇಕು ಅಂತ ನಾನು ಅದನ್ನು ಫಾಲೋ ಮಾಡಿಕೊಂಡು ಬರ್ತಾ ಇದ್ದೇನೆ ಇವಾಗ. ಸೊ ಇನ್ನು ಮುಂದಕ್ಕೆ ಯೂಸ್ ಆಗ್ಬೋದು ನನಗೆ. ಈಗ ಇನ್ನೊಂದೇನೆಂದರೆ, ನೀವು ಹೇಳಿದ್ರಿ ಇಂಜುರೀಸ್ ಬಗ್ಗೆ. ಯಾಕಂದರೆ ಕಬಡ್ಡಿಯಲ್ಲಿ ಅಂತೂ ನಿಮ್ಮ ಇಡೀ ಏನು ಆಟ ಇರೋದೇ ಲೆಗ್ ಮೂಮೆಂಟ್ಸಲ್ಲೇ ಇರುವಂಥದ್ದು. ಅದರಲ್ಲೂ ನೀ ಇಂಜುರೀಸ್ಗಳಲ್ಲಾದಾಗ ತುಂಬ ಅಂದರೆ ಬೇರೆ ಯಾರು ಕಮೆಂಟ್ ಮಾಡ್ತಾರೆ ಅಥವಾ ಆಟ ಪರ್ಫಾರ್ಮೆನ್ಸ್ ವೀಕ್ ಆದರೆ ಅದಕ್ಕಿಂತ ತಲೆಗೆಡ್ಸ್ಕೊಳ್ಳೋದಿಲ್ಲ ಪ್ಲೇಯರ್. ಬಟ್ ಇಂಜುರೀಸಲ್ಲಿ ಬಂದಾಗ ಒಬ್ಬ ಪ್ಲೇಯರ್ ಎಷ್ಟು ಡೌನ್ ಆಗ್ತಾನೆ ಅಂತ ಈಗ ನಿಮಗೆ ನೀವು 2-3 ಟೈಮ್ಸ್ ಅನುಭವಿಸಿದ್ದೀರಾ. ಸೊ ಅದ್ರ ಬಗ್ಗೆ ಏನು? ಒಂದು ನಾನು ಕಬಡ್ಡಿಯಿಂದನೇ ಇಂಜುರಿ ಆಯಿತು ನನಗೆ. ಬಟ್ ನಾನು ಸಮ್ಟೈಮ್ ನಾನು ಥಿಂಕ್ ಮಾಡಿದೆ, ಅಂದರೆ ತುಂಬ ಜನ ಕಬಡ್ಡಿಯಲ್ಲಿ ಇಂಜುರಿ ಜಾಸ್ತಿ ಅಂತ. ಕಬಡ್ಡಿ ಆಡಿಯೇ ಇಂಜುರಿ ಆಗಬೇಕಂತಿಲ್ಲ. ನಾನು ನಡ್ಕೊಂಡು ಹೋಗುವಾಗಲೂ ನನಗೆ ಗಾಡಿ ಬಂದು ಗುದ್ದಿ ನಾನು ಅಕಸ್ಮಾತಾಗಿ ಏನೂ ಆಗುತ್ತೆ. ಯಾಕಂದರೆ ಇದೊಂದು ರೀಸನ್ ಅಷ್ಟೇ, ನಮಗೆ ಆಗಬೇಕಂತಿದ್ರೆ ಹೇಗೆ ಬೇಕಿದ್ರೂ ಹಾಗೇ ಆಗುತ್ತೆ ಇನ್ಸಿಡೆಂಟ್ ಎಲ್ಲ. ಸೊ ನಾನು ಇಂಜುರಿ ಆಯಿತು ನನಗೆ, ಅಂದರೆ ಬಟ್ ತುಂಬ ಕಷ್ಟ ಆಯಿತು ನನಗೆ ರಿಕವರಿ ಆಗಲಿಕ್ಕೆ. ಯಾಕಂದರೆ ನಾನು ಸ್ಟಾರ್ಟಿಂಗಿಂದನೇ ಗೇಮು ಕಲ್ತ್ಕೊಂಡು ಬರಬೇಕು ಆ ಥರ ಫೀಲ್ ಆಯ್ತು. ಅಂದರೆ ಇವಾಗ ಮಗು ಒಂದು ಹೊಸ ಮಗು ಹುಟ್ಟಿದಾಗ ಮಲಗಿರುತ್ತೆ, ನಡೀದಿಲ್ಲ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗುತ್ತೆ, ಆಮೇಲೆ ನಡೀತದೆ, ಬೀಳ್ತದೆ, ಮತ್ತೆ ನಾರ್ಮಲ್ ನಡೀತದೆ, ಮತ್ತೆ ಜಾಗು, ಮತ್ತೆ ರನ್ನಿಂಗ್, ಆ ಥರ ಪ್ರೊಸೆಸ್ ಇರುತ್ತೆ. ಸೇಮ್ ಇದರಲ್ಲೂ ಫಸ್ಟ್ ನಾವು ನಡಿಲಿಕ್ಕೆ ವಾಕರ್ ಇಟ್ಕೊಂಡು ಫಸ್ಟ್ ನಡಿಲಿಕ್ಕಿಲ್ಲ, ಮತ್ತು ವಾಕರ್ ಇಟ್ಕೊಂಡು ನಡಿಬೇಕು, ಮತ್ತು ವಿತೌಟ್ ವಾಕರ್ ನಡಿಬೇಕು, ಮತ್ತು ಸ್ವಲ್ಪ ಕುಂಟನ ನಡಿಬೇಕು, ಆಮೇಲೆ ಫಾಸ್ಟಾಗಿ, ಮತ್ತು ಇನ್ನೂ ಫಾಸ್ಟಾಗಿ, ಮತ್ತು ಜಾಗು, ಮತ್ತು ಸ್ಪ್ರಿಂಟ್. ಸೊ ಆಮೇಲೆ ಕಬಡ್ಡಿ, ಆ ಥರ ಪ್ರೊಸೆಸ್ಸಲ್ಲೇ ಬರಬೇಕು ಹೊರತು ನಾನು ರಿಕವರಿಯಾಗಿ ಸರ್ಜರಿಯಾಗಿ ಕಬಡ್ಡಿ ಆಡಲಿಕ್ಕೆ ಸಡನ್ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು ಒಳ್ಳೆ ಫಿಸಿಯೋ ಆಗಿ ಒಂದು ಒಳ್ಳೆ ಫಿಟ್ನೆಸ್ ನಮಗೆ ಸಿಕ್ಕಿತಂದರೆ ಒಂದು ಫೆಸಿಲಿಟಿ, ಒಂದು 6 to 7, 8 ಮಂತಲ್ಲಿ ನಾವು ರಿಕವರಿಯಾಗಿ ಮಾಡಬೇಕು. ಅಂದರೆ ಸ್ಟಾರ್ಟಿಂಗ್ ಪ್ರೊಸೆಸ್ಸಿಂದನೇ ಬರಬೇಕು. ಅಂದರೆ ಇಂಜುರಿ ಅಂದರೆ ಈಸಿ ಇಲ್ಲ ತುಂಬ. ಅದು ಅಂತೂ ಸ್ಪೋರ್ಟ್ಸ್ ಅಂದರೆ ನಾರ್ಮಲ್ ಲೈಫ್ ಆದರೆ ನಾವು ಇಂಜುರಿ ಆಯಿತು, ಸರ್ಜರಿ ಆಯಿತು ಒಂದು 2 ಮಂತಲ್ಲಿ ಮತ್ತೆ ಅವರು ಆಫೀಸ್ ವರ್ಕಿಗೆ ಹೋಗ್ತಾರೆ. ಬಟ್ ಸ್ಪೋರ್ಟ್ಸಲ್ಲಿ ಹಾಗೆ ಅಲ್ಲ, ನಾವು ಮತ್ತೆ ಆಡಬೇಕು, ಮತ್ತೆ ಪ್ರತಿಯೊಂದು ಮೂಮೆಂಟ್ ಮಾಡಬೇಕಂದ್ರೆ. ಯಾಕಂದರೆ ನನಗೆ ಇವಾಗಲೂ ನೆನಪಿದೆ, ನಾನು ಇಂಜುರಿ ಆದಮೇಲೆ ಒಂದು ನೋವಿಲ್ಲದೆ ನಾನು ಯಾವತ್ತೂ ಮಲಗಲಿಲ್ಲ. ಒಂದಾದರೂ ಒಂದು ಅಲ್ಲಿ ಪೇಯ್ನ್ ವರ್ಕೌಟ್ ಮಾಡೋದ್ರಲ್ಲಿ ಆಗಿರ್ಬೋದು, ಸಣ್ಣ ನೋವು ಬಂದು ರಿಕವರಿ ಮಾಡಿಕೊಂಡೆ ನಾನು. ಆ ಥರ ಒಂದು ಇದಿರುತ್ತೆ, ಜರ್ನಿ ಇರುತ್ತೆ ಇಂಜುರಿಯಲ್ಲಿ. ತುಂಬ ಕಷ್ಟ ಆಯಿತು ನನಗೆ. ಅಂದರೆ ಇವತ್ತು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾನು ಖುಷಿಪಟ್ಟೆ ಅಂತ ಒಂದು ಫೀಲ್ ಇದೆ. ಇಲ್ಲಾಂದರೆ ನಾನು ಇಂಜುರಿ ಆಯಿತು, ನೋವಾಯಿತು ಅಂತ ಹೇಳಿ ನಾನು ಬಿಡ್ತಿದ್ರೆ ಇವತ್ತು ನನಗೆ ಈ ಥರ ಒಂದು ಪ್ರೌಡ್ ಮೂಮೆಂಟ್ ಸಿಗ್ತಿರಲಿಲ್ಲ ನನ್ನ ಲೈಫಲ್ಲಿ. ಸೊ ಕಷ್ಟ ಆದರೆ ಒಂದಲ್ಲ ಒಂದು ದಿವಸ ಖುಷಿ ಸಿಕ್ಕುತ್ತೆ ಅನ್ನೋದೊಂದು. ಯಾಕೆಂದರೆ ಈಗ ಲೆಗ್ ಇಂಜುರಿ ಆದಾಗ ಮೋಸ್ಟ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್ ಸರ್ಜರಿ ಪ್ರಿಫರ್ ಮಾಡೋದಿಲ್ಲ, ಅವರು ಹೋಗೋದಿಲ್ಲ. ಯಾಕಂದರೆ ಮತ್ತೆ ಆ್ಯಕ್ಟಿವ್ನೆಸ್ ಸಿಗಲಿಕ್ಕೆ ತುಂಬ ಸ್ಟಿಫ್ ಆದ ಫೀಲ್ ಆಗ್ತದೆ ಅಂತ ಹೇಳೋ ರೀಸನ್ಗೆ. ಬಟ್ ಸರ್ಜರಿ ನಿಮ್ಮದು 2 ಟೈಮ್ಸ್ ಆಗಿದೆ. ಸೊ ಅದು ಹೇಗೆ ಒಪ್ಕೊಂಡ್ರಿ ಸರ್ಜರಿಗೆ ಅಂತ? ಬೇರೆ ಆಪ್ಷನ್ ಇರಲಿಲ್ಲ? ಆಪ್ಷನ್ ಇರಲಿಲ್ಲ. ಅವರು ನೀನು ಕಬಡ್ಡಿ ಆಡಬೇಕಾದ್ರೆ ನೀನು ಸರ್ಜರಿ ಮಾಡಲೇಬೇಕು, ಇಲ್ಲಾಂದರೆ ಕಬಡ್ಡಿ ಆಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ನನಗೆ ಕಬಡ್ಡಿ ಆಡಲೇಬೇಕು, ನಾನು ಕಬಡ್ಡಿ ಆಡ್ತೇನೆ, ನನಗೆ ಅದು ಬಿಟ್ಟರೆ ಬೇರೆ ಎಂತ ಇಲ್ಲ ಸರ್ ಮೈಂಡಲ್ಲಿ, ಎಂತ ಇರಲಿಲ್ಲ ನನ್ನ ಮೈಂಡಲ್ಲಿ. ನಾನು ಕಬಡ್ಡಿ ಮಾತ್ರ ಆಡಬೇಕು ಅದಷ್ಟೇ ಇತ್ತು. ನನ್ನ ಸರ್ಜರಿ ಅಂತ ಹೇಳಿದಾಗ ನಾನು ನೆಕ್ಸ್ಟ್ ಕೇಳಿದ್ದೆ ಅವ್ರ ಹತ್ರ ಕ್ವಶನ್, ಸರ್ ಕಬಡ್ಡಿ ಆಡ್ಬೋದು ಅಂತ ಕೇಳಿದೆ. ಆ ಸರ್ಜರಿ ಮಾಡಿ ನೀನು ಇಷ್ಟು ಮಂತ್ ರಿಕವರಿ ಆಗಿ ಮತ್ತೇನೂ ಕೇಳಿದೆ ನಾನು, ಸರ್ ಪರ್ಫಾರ್ಮೆನ್ಸ್ ಅಂದರೆ ನಾನು ಮುಂಚೆ ಥರನೇ ಆಡ್ಬೋದು ಅಂತ ಕೇಳಿದೆ. 100% ನೀನು ಮುಂಚೆ ಥರನೇ ಆಡ್ಬೋದು ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಆ ಮೂಮೆಂಟಲ್ಲಿ ಸರ್ಜರಿ ಆಗುವ ನೋವೆಲ್ಲ ನನಗೆ ಯಾವುದು ಗೊತ್ತಾಗಲಿಲ್ಲ ಸರ್. ನಾನು ಸರ್ಜರಿ ಆದಮೇಲೂ ಒಂದು ನೋವಿತ್ತು ಸರ್, ತುಂಬ ನೋವಿತ್ತು. ಬಟ್ ನಾನು ಕಬಡ್ಡಿ ಆಡಬೇಕು ಅನ್ನೋ ಇದಕ್ಕೆ ಆ ನೋವನ್ನೆಲ್ಲ ನಾನು ಮರ್ತು ಬಿಟ್ಟೆ. ನನಗೆ ಒಟ್ಟಾಸಿ ನನಗೆ ಕಬಡ್ಡಿ ಆಡಬೇಕು ಅನ್ನೋ ಮೈಂಡಲ್ಲಿ ಇದ್ದದಕ್ಕೆ ಅದೆಲ್ಲ ನನಗೆ ಆ ಇಂಜುರಿ ಆಗಿರ್ಬೋದು, ಸರ್ಜರಿ ಆಗಿರ್ಬೋದು, ಅದು ಯಾವುದು ನನಗೆ ಲೆಕ್ಕಕ್ಕೆ ಬರಲಿಲ್ಲ. ಇಷ್ಟೇ ನನ್ನ ಮೈಂಡಲ್ಲಿತ್ತು, ನಾನು ಕಬಡ್ಡಿ ಆಡಬೇಕಷ್ಟೇ, ನಾನು ಕಬಡ್ಡಿ ಆಡಬೇಕು. ಬಟ್ ಕಬಡ್ಡಿ ಆಡಿ ಏನು ಮಾಡ್ತೇನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್, ಅಂದರೆ ಏನಾಗ್ತೇನೆ ಅಂತ ಹೇಳಿದರೆ. ಯಾಕಂದರೆ ಒಂದು ಸರ್ಜರಿ ಆದಮೇಲೆ ನಾಳೆನೂ ಏನು ಬೇಕಿದ್ರೂ ಆಗ್ಬೋದು. ಬಟ್ ನಾನು ದೇವರನ್ನು ನಂಬಿದ್ದೆ ತುಂಬ. ಖಂಡಿತವಾಗ್ಲೂ ಈ ಥರ ಒಂದು ಸಿಚುವೇಶನ್, ನಂದು 15 ವರ್ಷದ ಕಬಡ್ಡಿ ಜರ್ನಿ ಯಾವುದೂ ಸುಮ್ಮನೆ ಆಗಿಲ್ಲ. ಏನಾದರೂ ಒಂದು ಲೈಫಲ್ಲಿ ಮಾಡಬೇಕು, ಆಗುತ್ತೆ, ದೇವರಿದ್ದಾರೆ ಅನ್ನೋ ನಂಬಿಕೆಗೆ ನಾನು ಮೂವ್ ಆನ್ ಆದೆ. ಇವಾಗ ಇಷ್ಟೆಲ್ಲ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ತಂದೆ ತಾಯಿ ಇರ್ಬೋದು, ಫ್ಯಾಮಿಲಿ ಬಗ್ಗೆ
ನಿಮ್ಮ ತಂದೆ ಏನ್ ಮಾಡ್ತಾ ಇದ್ದಾರೆ? ಸರ್ ಅದೇ ನನ್ನ ಅಪ್ಪ ನಾನು ಸಣ್ಣದಿಂದ ಇರುವಾಗ ನನ್ನ ಅಪ್ಪ ವೆಯ್ಟರ್ ಆಗಿ ವರ್ಕ್ ಮಾಡ್ತಿದ್ರು. 28 ಇಯರ್ಸ್ ಜೀವಂತರದಲ್ಲಿ ವರ್ಕ್ ಮಾಡ್ತಿದ್ರು. ಅಮ್ಮ ಸಣ್ಣದಿಂದನೂ ಸುರತ್ಕಲ್ಲಲ್ಲಿ ಸರ್. ಅಮ್ಮ ನಾನು ಸಣ್ಣ ಇರೋದ್ರಿಂದಲೂ ಅವರು ಅಮ್ಮ ಬೀಡಿನ ಕಟ್ತಾನೆ ಇದ್ದರು. ಅಂದರೆ ಮದುವೆಯಾಗಿ ಇಲ್ಲಿಗೆ ಬಂದಾಗದಿಂದಲೇ ಬೀಡಿ ಕಟ್ತಿದ್ರು ಅವರು. ಅಂದರೆ ನಾವು ಕೂಡು ಕುಟುಂಬದವರು ಸರ್, 15 ಜನ ಮನೆಯಲ್ಲಿದ್ದೇವೆ. ನಾವು ಕೃಷಿ ಭತ್ತ ಮಾಡ್ತೇವೆ. ನನ್ನ ಗದ್ದೆ ಎಲ್ಲ ಇದೆ ನಮ್ಮ ಹತ್ರ. ಕೃಷಿಯಲ್ಲೇ ನಾನು ಆ ಒಂದು ವಾತಾವರಣದಲ್ಲೇ ಬೆಳೆದಿರೋದ್ರಿಂದ ಕಷ್ಟ ಏನು ಅದು ಎಲ್ಲ ನನಗೆ ಗೊತ್ತಿದೆ ಸರ್. ಅಂದರೆ ನಾನು ಅಜ್ಜನನ್ನು ಜಾಸ್ತಿ ನಾನು ನೋಡಿ ಕಲ್ತಿರೋದು. ಅವರು ಇರುವ ಶೈಲಿ ಆಗಿರ್ಬೋದು, ಅವರು ನೋಡ್ಕೊಳ್ಳುವ ರೀತಿ ಆಗಿರ್ಬೋದು, ಒಬ್ಬರನ್ನ. ಮತ್ತು ಅಪ್ಪ ಅಮ್ಮನ ಬಗ್ಗೆ ನಾನು ಅದೇ ಮನೆಯವ್ರ ಬಗ್ಗೆ ಹೇಳಬೇಕಂದ್ರೆ ಸರ್, ಅವರು ಅಪ್ಪ ಹೇಳ್ತಿದ್ರು, ನೀ ಎಲ್ಲಿವರೆಗೆ ನೀವು ಕಲಿತೀರಾ ಅಲ್ಲಿವರೆಗೆ ನನಗೆ ಎಷ್ಟು ಕಷ್ಟ ಆದರೂ ನಾನು ಕಲಿಸ್ತೇನೆ ನಿಮಗೆ ಅಂತ ಹೇಳ್ತಿದ್ರು. ನಾನು ವಿದ್ಯಾನಿಗೆ ಹೋಗ್ತಿರುವಾಗ ನಾನು ನಡ್ಕೊಂಡು ಹೋಗ್ತಿದ್ದೆ. ಸ್ವಲ್ಪ ದೂರ ಇತ್ತು ನಮ್ಮದು ಸ್ಕೂಲು. ಮತ್ತು ಹೈಸ್ಕೂಲ್ ಅಂತ ನಾನು ಹೋದಾಗ NMPT ಆಯಿತು. ಆವಾಗ ಬಸ್ಸಿಗೆ ಹೋಗಲಿಕ್ಕೆ ₹3, ಬರಲಿಕ್ಕೆ ₹3. ಆವಾಗ ನಂದು ಅಪ್ಪ ಕೊಡ್ತಾಯಿದ್ರು. ನಾನು ಅದಕ್ಕಿಂತ ಜಾಸ್ತಿ ಕೇಳ್ತಾನೆ ಇರಲಿಲ್ಲ. ಅವರು ಕೊಡ್ತಾನಿಲ್ಲ. ಆ ಟೈಮ್ ಆ ಸಿಚುವೇಶನ್ ನಮ್ಮದು ಹಾಗಿತ್ತು. ಸೊ ಅದೆಲ್ಲ ನಾನು ನೆನಪಾದಾಗ ಎಷ್ಟು ಕಷ್ಟದಲ್ಲಿ ನಾನು ಬೆಳೆದಿದ್ದೇನೆ. ನಾನು ಈ ರೀತಿಯೆಲ್ಲ ನನ್ನ ಮನೆಯವರು ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ಸರ್. ಇದುವರೆಗೆ ನನ್ನ ಮನೆಯವರಾಗಿರ್ಬೋದು ಯಾವ ರೀತಿಯಲ್ಲಿ ನನಗೆ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಕಮ್ಮಿ ಮಾಡೇ ಇಲ್ಲ. ಬಟ್ ಅಷ್ಟು ಕಷ್ಟದಲ್ಲಿ ನನ್ನ ಅಪ್ಪ ಹೇಳ್ತಿದ್ರು, ನಿಮ್ಮನ್ನು ನಾನು ಗ್ಲಾಸ್ ಎಲ್ಲ ತೊಳೆದು ಬಿಟ್ಟು ನಾನು ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ದೇನೆ ನಾನು ಅಂತ. ಬಟ್ ನನ್ನ ತಲೆಯಲ್ಲಿತ್ತು, ಇಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ, ಅವರಿಗೆ ನಾನು ಏನಾದರೂ ಒಂದು ಮಾಡಲೇಬೇಕು, ನಾನು ಇದರಲ್ಲಿ ಏನಾದರೂ ಒಂದು ಕೊಡಲೇಬೇಕು ಅನ್ನೋದೊಂದು ಇತ್ತು ನಾನು ದೊಡ್ಡವಳಾದಮೇಲೆ. ಬಟ್ ಇವತ್ತು ಅದೇ ಒಂದು ತುಂಬ ಖುಷಿಯಾಯಿತು, ಏನಾದರೂ ಒಂದು ಮಾಡಿದ್ದೇನೆ ಅಂತ. ಅಮ್ಮನೂ ಬೀಡಿ ಕಟ್ಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಅಮ್ಮ ನಾನು ಕಟ್ಟೋದನ್ನು ಬಿಡ್ಬೋದಿತ್ತು ಏನು, ಬಟ್ ಅವರು ನಮ್ಮ ಮಕ್ಕಳಿಗೋಸ್ಕರನೇ ಕಟ್ಟಿ ದುಡಿತಾ ಇದ್ದರು. ಆಮೇಲೆ ಅಣ್ಣ ಇದ್ದಾನೆ ನನಗೆ. ಅವನು ಡಿಗ್ರಿ ಎಲ್ಲ ಮಾಡಿ ಮತ್ತು ಶಾಮಿಯಾನ ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತು ಅಕ್ಕ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ಲು, ಹರ್ಷ ಅಂತ. ಆಮೇಲೆ ಮದುವೆ ಆಯಿತು ಅವಳಿಗೆ. ಮತ್ತು ಎಲ್ಲರೂ ಅಂದರೆ ಈಗ ಕಬಡ್ಡಿಗೆ ಸಪೋರ್ಟ್ ಹೇಗೆ? ಮನೆಯಲ್ಲಿ ಇಂಜುರಿ ಆಯಿತು ಅಂತ ಹೇಳಿದರೆ ಸಾಕು, ಇಲ್ಲಿಗೆ ಸಾಕು, ಇನ್ನು ಬೇಡ ಅಂತ ಹೇಳುವ ಮಾತು ಬರಲಿಲ್ವಾ ಸರ್? ನಾವು ಅದೇ ಕೂಡು ಕುಟುಂಬದಲ್ಲಿ ಇರೋದ್ರಿಂದ ಎಲ್ಲರೂ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸರ್. ಸಾಕು, ಅವಳಿಗೆ ಎಂತಕ್ಕೆ ಹುಡುಗಿ, ಅವಳಿಗೆ ಎಂತಕ್ಕಿನ್ನು ಕಬಡ್ಡಿ ಎಲ್ಲ, ಇಂಜುರಿ ಎಲ್ಲ, ಸರ್ಜರಿ ಎಲ್ಲ ಮಾಡಿ ಎಂತಕ್ಕಿನ್ನು ಕಬಡ್ಡಿ. ತುಂಬ ಜನ ಅದನ್ನು ನನ್ನ ಅಪ್ಪ ಅಮ್ಮನೇ ಕೇಳಿಸಿರೋ ಸರ್. ನನಗೆ ಡೈರೆಕ್ಟಾಗಿ ಅವರು ಹೇಳಿಲ್ಲ ಅಂದರೂ ನನಗೆ ಬೇಜಾರಾಗುತ್ತೆ ಅಂತ ನನ್ನ ಅಪ್ಪ ಅಮ್ಮನಿಗೆ ಹೇಳಿದ್ದುಂಟು ಎಲ್ಲರೂ, ಎಂತಕ್ಕೆ ಕಬಡ್ಡಿ ಅಂತ ಹೇಳಿ. ಬಟ್ ಆ ಟೈಮಲ್ಲಿ ನನ್ನ ಹತ್ರ ಹೇಳಿದರು, ನಾನು ಅದನ್ನು ಕೇಳಲಿಕ್ಕೆ ರೆಡಿನೇ ಇರಲಿಲ್ಲ. ನನಗೆ ಒಟ್ರಾಸಿ ನನಗೆ ಕಬಡ್ಡಿ ಆಡಬೇಕು. ಬಟ್ ಆ ಟೈಮಲ್ಲಿ ಅವರು ಹೇಳಿದಾಗ ಅಪ್ಪ ಅಮ್ಮನವರ ರೆಸ್ಪಾಂಡ್, ಅವರು ಅಷ್ಟು ನನಗೆ ಪ್ರೆಷರು ಕೊಟ್ಟಿಲ್ಲ ಸರ್. ಬೇಡ 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 ಅಂತ ಫೋರ್ಸು ಮಾಡಲಿಲ್ಲ. ಹೇಳಿದರು. ಅವತ್ತು ಸರ್ಜರಿ ಆಗುವ ಟೈಮಲ್ಲಿ ನನ್ನ ಅಪ್ಪನ ಕಣ್ಣಲ್ಲಿ ನೀರು ಬಂದಿತ್ತು, ಅಮ್ಮನ ಕಣ್ಣಲ್ಲಿ ನೀರು ಬಂದಿತ್ತು ಸರ್. ಆ ಮಕ್ಕಳಿಗೆ ಹಾಗೆ ಆದಾಗ ಅವರಿಗೆ ಅಪ್ಪ ಅಮ್ಮನಿಗೆ ಅದು ಆಗೋದು ಸಹಜನೇ, ಆ ಥರ ಸಿಚುವೇಶನಲ್ಲಿ ನೋಡುವಾಗ ಮಗುವನ್ನು. ಬಟ್ ಅವತ್ತು ನಾನು ಅಂದ್ಕೊಂಡೆ ಸರ್, ಇವತ್ತು ನನ್ನಿಂದ ಅವರ ಕಣ್ಣಲ್ಲಿ ನೀರು ಬಂದಿದೆ, ನಾನು ಒಂದಲ್ಲ ಒಂದು ದಿವಸ ಅವರ ಮುಖದಲ್ಲಿ ನಗು ತರಿಸ್ಬೇಕು ಅನ್ನೋದು ನನಗೆ ಅವತ್ತೇ ಇತ್ತು. ನಾನು ಹಾಸ್ಪಿಟಲಲ್ಲೇ ಎಣಿಸಿದ್ದೆ ಸರ್, ನಿಜವಾಗ್ಲೂ ನಾನು ಎಣಿಸಿದ್ದೆ ಅವತ್ತು. ಬಟ್ ಅದೇ ಸರ್, ತುಂಬ ಜನ ಹೇಳಿದರು. ಬಟ್ ಇವತ್ತು ಅಷ್ಟು ಜನರು ಮಾತಾಡ್ತಿದ್ದಾರೆ ಹೀಗೆ ಅಂತ. ಬಟ್ ಸರ್, ನಮ್ಮ ಮನೆಯವರು ನನ್ನ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ಮನೆ ಫ್ಯಾಮಿಲಿ ಆಗಿರ್ಬೋದು, ಮಕ್ಕಳು ಕಲ್ತಿದ್ದಾರೆ ಹೊರತು ನನ್ನ ಅಪ್ಪ ಅಮ್ಮನವರು ಎಜುಕೇಟೆಡ್ ಅಲ್ಲ ಸರ್. ಕಬಡ್ಡಿ ಬಗ್ಗೆನೂ ಅವರಿಗೆ ಜಾಸ್ತಿ ಗೊತ್ತಿರಲಿಲ್ಲ. ಬಟ್ ನನ್ನ ಹೆಸರು, ನಾನು ಈ ರೀತಿ ಆಡೋದ್ರಿಂದ ನಾನು ಮನೆಗೆ ತರುವ ಟ್ರೋಫಿ ಆಗಿರ್ಬೋದು, ಇವಳು ಚೆನ್ನಾಗಿ ಆಡ್ತಿದ್ದಾಳೆ ಅನ್ನೋ ಒಂದು ಅವರಿಗಿತ್ತು. ಬಟ್ ನ್ಯಾಷನಲ್ ಲೆವೆಲ್ ಆ ಥರ ಏನೂ ಗೊತ್ತಿರಲಿಲ್ಲ ಸರ್ ಅವರಿಗೆ, ಅದಕ್ಕೆ ನಾಲೆಜ್ ಇಲ್ಲದಿಂದ. ಬಟ್ ನಾನು ಆಡ್ತಿದ್ದೇನೆ, ಈ ಥರ ಎಲ್ಲ ಹೆಸರು ಮಾಡ್ತಿದ್ದಾರೆ ಅಂತ ಸಪೋರ್ಟ್ ಮಾಡ್ತಿದ್ರು ತುಂಬ ನನಗೆ. ಯಾವತ್ತೂ ಹೋಗಬೇಡ, ಇಲ್ಲ ಸಾಕು ಅಂತ ಯಾವತ್ತೂ ಹೇಳಿಲ್ಲ. ಅದೇ ಒಂದು ಟೈಮಲ್ಲಿ ಹೇಳಿದ್ದು, ಸರ್ಜರಿ ಆಗುವ ಟೈಮಲ್ಲಿ ಸಾಕು ಬಿಡು, ಇನ್ನು ಬೇಡ ಅಂತ ಹೇಳಿ ಅವರು ಕಣ್ಣಲ್ಲಿ ನೀರು ಹಾಕಿದ್ದುಂಟು ಸರ್. ಬಟ್ ಈಗ ನ್ಯಾಷನಲ್ ಆಡಿ ಗೆದ್ದು ಬಂದಾಗ ನಿಮ್ಮ ತಂದೆ ಹೇಳಿದ ಮಾತು ಗೊತ್ತಾ?
ಏನು ನೆನಪಿಸ್ಕೊಳ್ತೀರಾ? ಅಂದರೆ ನೆನಪಿದೆ ಸರ್, ನನ್ನ ಅಜ್ಜ ಹೇಳಿದರು, ನಮ್ಮ ಮನೆಯ ಹೆಸರನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಅವಳು ತಂದಳು ಅಂತ ಹೇಳಿದ್ರಂತೆ. ತುಂಬ ಖುಷಿ ಪಟ್ರಂತೆ ನನ್ನ ಹೆಸರು ಹೇಳಿ. ನನ್ನ ಅಪ್ಪನೂ ಹೇಳಿದರು, ಅಪ್ಪ ಹೇಳಿದರು, ನಾನಿವತ್ತು ತುಂಬ ಖುಷಿ ಆಗ್ತಾ ಉಂಟು. ನನ್ನ ಊರಲ್ಲೆಲ್ಲ ನಾನು ಹೋಗುವಾಗ ಇವಾಗ ಎಲ್ಲರೂ ಬಂದು ನನ್ನ ಹತ್ರ ಮಾತಾಡಿ ಕೇಳುವಾಗ ತುಂಬ ಖುಷಿ ಆಗ್ತಾ ಉಂಟು. ನನ್ನ ಮಗಳು ಅಂತ ನೀನು ಹೇಳಲಿಕ್ಕೆ ಅಂದರೆ ಅಷ್ಟು ಅಂದರೆ ಎಲ್ಲರೂ ತುಂಬ ಖುಷಿಪಟ್ಟರು ಸರ್. ನನಗೆ ಮತ್ತೆ ಆಯಿತು ಈ ಥರ ಒಂದು ಅವ್ರಿಗೆ ಫೀಲ್. ಇದಕ್ಕಿಂತ ನನಗೆ ಏನು ಬೇಕು ಹೇಳಿ ಸರ್? ಅವರ ಒಂದು ಖುಷಿಗಿಂತ ನನಗೆ ಏನು ಬೇಕು? ಅದೆಲ್ಲ ನನ್ನ ಮನೆಯವರ ಮುಖದಲ್ಲಿ ನಾನು ಕಂಡೆ. ಅಷ್ಟು ಖುಷಿಪಟ್ಟರು, ತುಂಬ ಪ್ರೌಡ್ ಫೀಲ್ ಮಾಡಿಕೊಂಡ್ರು ಸರ್. ಅಂದರೆ ಅವತ್ತವರಿಗೆ ಅದರ ಬಗ್ಗೆ ನಾಲೆಜ್ ಜಾಸ್ತಿ ಇರದಿರ್ಬೋದು, ಆದರೆ ಹೋಗ್ತಾ ಗೊತ್ತಾಯಿತು ಸರ್, ಇಂಡಿಯಾ ಅಂತ ಹೇಳಿದರೆ ಅವ್ರಿಗೆ ಗೊತ್ತುಂಟು ಸುಲಭದ ವಿಷಯನೇ ಎಲ್ಲ ಅಷ್ಟು ಮಟ್ಟಕ್ಕೆ ಹೋಗ್ಬೇಕನ್ನೋದು. ಬಟ್ ತುಂಬ ಪ್ರೌಡ್ ಫೀಲ್ ಮಾಡಿಕೊಂಡ್ರು, ತುಂಬ ಖುಷಿಯಿಂದ ಇವಾಗ ಹೇಳ್ಕೊಳ್ತಿದ್ದಾರೆ ಎಲ್ಲರ ಹತ್ರನೂ. ಈಗ ನಿಮ್ಮ ತಂದೆ ತಾಯಿ ಖುಷಿ ಪಡೋದ್ರಲ್ಲೊಂದಿದೆ, ಅದ್ರ ಜೊತೆಗೆ ನಮ್ಮ ಸೌತ್ ಇಂಡಿಯಾದಿಂದಾನೇ ನೀವೊಬ್ಬರೇ ಸೆಲೆಕ್ಟ್ ಆಗಿರುವಂಥದ್ದು. ಸೊ ಅದರಲ್ಲಿ ಎಲ್ಲರಿಗೂ ನಮಗೂ ಹೆಮ್ಮೆ ಇದೆ. ಅದರ ಜೊತೆಗೆ ನೀವು ಅಲ್ಲಿ ಟ್ರೈನಿಂಗ್ ಪ್ರಾಸೆಸ್ ನಮಗೆ ಗೊತ್ತಿರೋ ಹಾಗೆ, ಈಗ ಮಹಿಳೆ ಅಲ್ಲಿ ಹೋದಾಗ ಅಲ್ಲಿ ಚಾಲೆಂಜಸ್ ತುಂಬ ಇರ್ತದೆ. ಯಾಕಂದರೆ ಅವರೆಲ್ಲ ತುಂಬ ನಾರ್ತ್ ಇಂಡಿಯನ್ಸ್ ತುಂಬ ಸ್ಟ್ರಾಂಗ್ ಇರ್ತಾರೆ ಫಿಸಿಕಲಿ. ಅಲ್ಲಿ ಹೇಗಿತ್ತು? ಅಂದರೆ ನೀವು 34 ಜನ ಇದ್ದಲ್ಲಿಂದ ಫಿಲ್ಟ್ರೇಷನ್ ಪ್ರಾಸೆಸ್ ಆಗ್ತಾ ಇರ್ತದೆ, ಅಲ್ಲಿ ನಿಮಗೆ ಎಷ್ಟು ಕಾಂಪ್ಲಿಕೇಟ್, ಎಷ್ಟು ಡಿಫಿಕಲ್ಟ್ ಇತ್ತು ಅಂತ? ಸರ್ ಡಿಫಿಕಲ್ಟ್ ಇತ್ತು ಸರ್. ಯಾಕಂದರೆ ನಾನು ಇಲ್ಲಿಂದ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿದ್ದೆ. ಯಾಕಂದರೆ ನನಗೆ 26 ಇಯರ್ಸಲ್ಲಿ ನನಗೆ ಇಂಡಿಯಾ ಕ್ಯಾಂಪು ಸಿಕ್ಕಿತ್ತು ಅಂತ ಹೇಳಿದರೆ ಸುಲಭದ ವಿಷಯ ಅಲ್ಲ ಸರ್. ಅಷ್ಟು ಅಂದರೆ ಅಲ್ಲಿ ಹೋದ್ಮೇಲೆ 35 ಜನರಿದೆ ಅಂತ ಹೇಳಿದರೆ ಸುಲಭ ಅಲ್ಲ ಸರ್. ಯಾಕಂದ್ರೆ ನನ್ನ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಹೋಗಿದ್ದೇನೆ, ಇವತ್ತು ನನಗೊಂದು ಚಾನ್ಸ್ ಸಿಕ್ಕಿದೆ, ನಾನು ಉಪಯೋಗಿಸಲೇಬೇಕು, ಇದೊಂದು ಪ್ಲ್ಯಾಟ್ಫಾರ್ಮನ್ನು ನಾನು ಯೂಸ್ ಮಾಡಲೇಬೇಕು. ಯಾಕಂದರೆ ಅಲ್ಲಿ 35 ಜನ ಇದ್ದಾರೆ, ಅವ್ರಿಗಿಂತ ನಾನು ಕಮ್ಮಿ ಅಲ್ಲ ಅಂತ ನಾನು ತೋರಿಸ್ಬೇಕು. ಒಂದೇ ಮೈಂಡ್ ಸೆಟ್ ಇತ್ತು ಸರ್, ನಾನು ಇವತ್ತು ಇಂಡಿಯಾ ಆಡಬೇಕಂತಿದ್ರೆ ನಾನು ಪರ್ಫಾರ್ಮೆನ್ಸ್ ಮಾಡಿ ನನಗೆ ಸಿಗಬೇಕು, ಅದು ನಾನು ಆ ಥರ ಪರ್ಫಾರ್ಮೆನ್ಸ್ ಮಾಡಿ ನಾನು ತಗೋಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ನಾನು ಅಲ್ಲಿ 35 ಜನ ಇದ್ದಾರೆ, 35 ಜನರು ಧನಲಕ್ಷ್ಮಿ ಕರ್ನಾಟಕದಿಂದ ಒಳ್ಳೆ ಪ್ಲೇಯರ್ ಅಂತ ಹೇಳಬೇಕು. ಅವಳಿಗೆ ಸಿಕ್ಕಿದ್ದಕ್ಕೆ, ಅವಳಿಗೆ ಸೆಲೆಕ್ಷನ್ ಸಿಕ್ಕಿದ್ದಕ್ಕೆ ಅವರು ಹೇಳಬೇಕು, ನೀನು ಯು ಆರ್ ಡಿಸರ್ವ್ ಅಂತ ಹೇಳಬೇಕಂತ ಹೇಳಿ ನನಗೆ ಮೈಂಡಲ್ಲಿ ಇತ್ತು ಸರ್. ನಾನು ಅಷ್ಟೇ ಯಾವುದಕ್ಕೂ ಕಮ್ಮಿ ಇಲ್ಲ ಥರ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ, ಪರ್ಫಾರ್ಮೆನ್ಸು ಕೊಡ್ತಿದ್ದೆ ಸರ್. ಎಲ್ಲರಲ್ಲಿರುವ ಸೀನಿಯರ್ ಪ್ಲೇಯರ್ ಆಗಿರ್ಬೋದು, ಜೂನಿಯರ್ ಪ್ಲೇಯರ್ ಆಗಿರ್ಬೋದು, ನನಗೆ ಸಪೋರ್ಟು ಮಾಡ್ತಿದ್ರು, ಹೀಗೆಲ್ಲ ಹೇಳ್ತಾನೆ ಇದ್ರು ಸರ್. ಆಮೇಲೆ ನಾನು ಅದೇ ಪ್ರಾಕ್ಟೀಸಿಂಗ್ ಪ್ರೋಸೆಸ್ ಎಲ್ಲ ಚೆನ್ನಾಗಿತ್ತು ಸರ್. ಅಂದರೆ ತುಂಬ ವರ್ಕ್ ಹಾರ್ಡ್ ಇದ್ದರೂ ಅದು ನಮಗೆ ಯೂಸ್ಫುಲ್ ಆಯಿತು ತುಂಬ. ಆಮೇಲೆ ಸರ್ ಅದೇ ಸೆಲೆಕ್ಷನ್ ಆದಮೇಲೆ ತುಂಬ ಜನ ಬಂದು ಖುಷಿಯಲ್ಲಿ ಹಗ್ ಮಾಡಿ ಹೇಳಿದ್ರು ಉಂಟು, ನೀನು ಡಿಸರ್ವ್ ಇದಕ್ಕೆ ಅಂತ. ಸೊ ಅದೆಲ್ಲ ತುಂಬ ಖುಷಿ ತಂದು ಕೊಡ್ತು ಸರ್ ನನಗೆ. ಈಗ ನೀವು ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಯಾವ ಟೀಮ್ ಜೊತೆ ಆಡಿದ್ರಿ? ಸರ್ ಫಸ್ಟ್ ಮ್ಯಾಚ್ ನಾನು ಥೈಲ್ಯಾಂಡ್ ಮೇಲೆ ಆಡಿರೋದು, ಆಮೇಲೆ ಬಾಂಗ್ಲಾದೇಶ್ ಮೇಲೆ ಆಡಿರೋದು, ಮತ್ತು ಜರ್ಮನಿ ಮತ್ತು ಉಗಾಂಡ ಮೇಲೆ ಆಡಿದೆ ಸರ್. ನಾನು 4 ಲೀಗ್ ಮ್ಯಾಚಸ್ ನಾನು ಆಡಿದೆ. ಸೊ ಅಲ್ಲಿ ಈಗ ನೀವು ಲೋಕಲ್ ಅಲ್ಲಿ ಆಡ್ತಿದ್ದು ಪ್ಲೇಯರ್ ಬಗ್ಗೆ ಎಲ್ಲ ಕೇಳಿಸ್ಕೊಂಡಿರ್ತೀರಾ, ಈಗ ಇಂಟರ್ನ್ಯಾಷನಲ್ ಆಡಬೇಕಾದ್ರೆ ಆ ಪ್ಲೇಯರ್ಗಳ ಜೊತೆ ಯಾವ ರೀತಿ ಆಗ್ತಾ ಇತ್ತು? ಸರ್ ಕಂಪೇರ್ ಮಾಡಿದರೆ ಇದಕ್ಕೆ ಇಂಟರ್ನ್ಯಾಷನಲ್ಲೇ ಬೇರೆ ಸರ್, ಇದೇ ಬೇರೆ. ಅಲ್ಲಿ ಹೋದ್ಮೇಲೆ ನಮ್ಮ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. ಟೀಮ್ ಸ್ಟ್ರಾಂಗ್ ಆಗಲಿ ವೀಕ್ ಆಗಲಿ, ಬಟ್ ನಾವು ಹಾಕಿರೋದು ಕಲರ್ಸ್ ಇಂಡಿಯನ್ ಕಲರ್ಸ್ ಆಗಿರೋದ್ರಿಂದ ನಮ್ಮ ಮೇಲೆ ಭಾರ ಜಾಸ್ತಿ ಇರುತ್ತೆ ಸರ್. ಅಂದರೆ ಸ್ವಲ್ಪ ಪ್ರೆಷರ್ಡ್ ಆಗಿರುತ್ತೆ. ಆಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಹಾಕಿರೋದು ಅಂದರೆ ಲೋಕಲ್ ಟೂರ್ನಮೆಂಟ್ ಹಾಕ್ತೇವಲ್ಲ ಸರ್. ಹೀಗೆ ಟೂರ್ನಮೆಂಟ್ ಅಂತಲ್ಲ ಸರ್, ಈಗ ನ್ಯಾಷನಲ್ಸ್ ಆಗಿರ್ಬೋದು, ನಾವು ಆಡುವ ನ್ಯಾಷನಲ್ ರೆಪ್ರೆಸೆಂಟ್ ಮಾಡೋದು ಯಾವುದೂ ಈಸಿ ಅಲ್ಲ ಸರ್. ಇವಾಗ ಕರ್ನಾಟಕ ರೆಪ್ರೆಸೆಂಟ್ ಮಾಡಬೇಕಾದ್ರೂ ಆ ಕರ್ನಾಟಕ ಕಲರ್ಸ್ ಹಾಕಬೇಕಾದ್ರೆ ಅಷ್ಟು ನಮಗೊಂದು ಪ್ರೌಡ್ ಫೀಲ್ ಇರುತ್ತೆ. ಸೇಮ್ ನಾವು ಕಲ್ತಿರೋ ಸಂಸ್ಥೆ ಆಗಿರ್ಬೋದು, ಇವನ್ ನಾನು ಆಳ್ವಾಸ್ ಕಲರ್ಸ್ ಆಗುವಾಗಲೂ ಅದೊಂದು ಪ್ರೌಡ್ ಫೀಲ್ ಇರುತ್ತೆ ಸರ್. ನಾನು ಆಳ್ವಾಸ್ ಕಲರ್ಸ್ ಹಾಕಿದ್ದೇನಂತ, ಇವತ್ತು ನಾನು ಇಂಡಿಯಾ ಕಲರ್ಸ್ ಹಾಕಿದ್ದೇನೆಂದರೆ ನಮಗೆ ಅಷ್ಟೇ ಒಂದು ಪ್ರೆಷರ್ ಇರುತ್ತೆ ಸರ್. ಆಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ನಿಭಾಯಿಸ್ಕೋಬೇಕು. ಯಾಕಂದರೆ ಪ್ರತಿಯೊಂದು ಮೂಮೆಂಟ್ ಆಗಿರ್ಬೋದು, ಪ್ರತಿಯೊಂದು ನಾವು ಮಾಡೋದಾಗಿರ್ಬೋದು, ಹೇಳೋದು ಇಷ್ಟೇ ಸರ್, ಇಂಡಿಯನ್ಸ್ ಅಂತ ಹೇಳ್ತಾರೆ. ಸೊ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ನಾವು ಇರಬೇಕು, ಅದಕ್ಕೆ ತಕ್ಕಂತೆ ನಾವು ಮಾಡಬೇಕು. ತುಂಬ ಅಗ್ರೆಸಿವ್ ಇರ್ತದೆ ಕೆಲವೊಮ್ಮೆ ಮ್ಯಾಚಸ್ಗಳು. ಸೊ ಹೇಗಾಗ್ತದೆ ನಿಮಗೆ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಸರ್ ಎಕ್ಸ್ಪೀರಿಯನ್ಸ್ ಲೀಗ್ ಮ್ಯಾಚ್ ಏನು ದೊಡ್ಡ ಫೈಟಲ್ಲೆಲ್ಲ ಒಂದು ಸೈಡ್ ನಾವು ವಿನ್ ಆದ್ವಿ ಸರ್. ಮತ್ತು
ಸೆಮಿಫೈನಲ್ ಮತ್ತು ಫೈನಲ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸರ್. ನೋಡುವವರಿಗೂ ಆ ಥರ ಫೀಲ್ ಆಗ್ತಿತ್ತು. ತುಂಬ ಫೈಟ್ ಮ್ಯಾಚ್ ಸರ್. ಅಂದರೆ ಅಲ್ಲಿ ನಾವು ಇಂಡಿಯಾ ಕಲರ್ಸ್ ಹಾಕ್ಕೊಂಡು ಹೋಗುವಾಗಲೂ ಇಂಡಿಯನ್ಸ್ ಅಂತ ಹೇಳಿ ಅವ್ರಿಗೊಂದು ಭಯ ಇತ್ತು ಸರ್. ಯಾಕಂದರೆ ನಮ್ಮದು ಇಂಡಿಯನ್ ಕಬಡ್ಡಿ ಟೀಮೇ ಹೆಸರು ಆಗಿದೆ. ಸೊ ಅವರು ಸರ್ ಅದೊಂದು ಮೂಮೆಂಟೇ ಸರ್. ಇಂಡಿಯನ್ ಕಲರ್ಸ್ ಹಾಕಿ ನಾವು ಇಳಿತಿದ್ದೇವೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಒಪೋಸಿಟ್ ಟೀಮ್ ಅವರಿಗೆ ಭಯ ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ನಾವು ಇಂಡಿಯನ್ ಟೀಮ್ ಹುಡುಗಿಯರದು ಸ್ಟ್ರಾಂಗ್ ಟೀಮ್ ಅಂತ. ಸೊ ಅದನ್ನು ನಾವು ಪ್ರೂವ್ ಮಾಡ್ಕೊಂಡು ಬಂದಿದ್ದೇವೆ ಸರ್ ಇವತ್ತು, ಇಂಡಿಯನ್ ವರ್ಲ್ಡ್ ಚಾಂಪಿಯನ್ಸ್ ಅಂತ. ಈಗ ಕಬಡ್ಡಿಯಲ್ಲಿ ಕೆಲವು ಡಿಫೆಂಡರ್ಸ್ ಇರ್ತಾರೆ, ಆಮೇಲೆ ಕ್ಯಾಚರ್ಸ್ ಇರ್ತಾರೆ, ರೈಡರ್ಸ್ ಇರ್ತಾರೆ. ನೀವು ಯಾವ ಕೆಟಗರಿಯಲ್ಲಿ ಜಾಸ್ತಿ? ಸರ್ ನಾನು ಆಲ್ರೌಂಡರ್ ಆಡ್ತಿದ್ದೇನೆ ಸರ್. ಇದು ಲೆಫ್ಟ್ ಕವರ್ ಮತ್ತು ನಾನು ಲೆಫ್ಟ್ ರೈಡರ್. ನಾನು ಲೆಫ್ಟ್ ಕಾರ್ನರು ಆಡ್ತೇನೆ ಸರ್. ಮುಂಚೆ ಆಡ್ತೆ ನಾನು ಆಲ್ಮೋಸ್ಟ್ ಎಲ್ಲ ಪೊಸಿಷನ್ ನಾನು ಆಡ್ತೇನೆ ಸರ್. ಸೊ ನೀವು ಒಮ್ಮೆ ಗೆದ್ದು ಬರ್ತೀರಾ, ಬಂದ ನಂತರ ನಿಮಗೆ ವಿಧಾನಸೌಧದಲ್ಲಿ ಕೂಡ ಸೆಷನ್ ಟೈಮಲ್ಲಿ ರೆಕಗ್ನೈಸೇಷನ್ ಮಾಡ್ತಾರೆ CM ಜೊತೆ. ಸೊ ಯಾವ ರೀತಿ ಇತ್ತು ಅದು ಆ ಮೂಮೆಂಟ್? ಸರ್ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಯಿತು ಸರ್ ನನಗೆ. ನಾನು ಎಣಿಸೇ ಇರಲಿಲ್ಲ ಆ ಥರ ನನಗೆ ಒಂದು ಅಭಿನಂದನೆ ಸಲ್ಲಿಸ್ತಾರಂತ. ಸೊ ಆವಾಗಲೂ ಅಲ್ಲಿ ಹೋದ್ಮೇಲೆ ಹೇಳಿದರು, ಇಲ್ಲಿ ಬಂದು ಯಾರು ಅಭಿನಂದನೆ ಇದುವರೆಗೆ ಸಿಗಲಿಲ್ಲ, ನೀವೇ ಪ್ರಥಮ ಬಾರಿ ಅಂತ ಹೇಳಿದರು. ಸೊ ನನಗೆ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಯಿತು ಸರ್. ನಾನು ಅಲ್ಲಿ ಅದರ ಒಳಗೆ ಹೋಗಬೇಕಾದ್ರೂ ಈಸಿ ಇಲ್ಲ ಸರ್, ಆ ಮಟ್ಟಕ್ಕೆ ನಾವು ಹೋಗಬೇಕಾದ್ರೆ. ಬಟ್ ಇವತ್ತು ನಾನು ಅಲ್ಲಿ ಹೋಗಿ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ಅಂತ ಹೇಳಿದರೆ ಅಂದರೆ ತುಂಬ ಖುಷಿ ಆಯಿತು ಸರ್ ನನಗೆ. ಪ್ರೌಡ್ ಮೂಮೆಂಟ್ ಆಯಿತು. ತುಂಬ ಜನ ನನಗೆ ಕಾಲ್ ಮಾಡಿದ್ದಿದ್ದೆ, ಮೆಸೇಜ್ ಮಾಡಿದ್ದಿದ್ದೆ, ನೀವು ಅಲ್ಲಿ ಹೋಗಿರೋದು ಅದೊಂದು ಪ್ರೌಡ್ ಮೂಮೆಂಟ್ ಎಲ್ಲರಿಗೂ, ಆ ಥರ ನಿಮ್ಗೆ ಒಂದು ಅಭಿನಂದನೆ ಸಿಕ್ಕಿತಲ್ಲ ಅಂತ ಹೇಳಿದಾಗಲೂ ಒಂದು ಅವರೆಲ್ಲ ಮಾತಾಡುವಾಗಲೂ ಅದೊಂದು ಫುಲ್ ಖುಷಿ ಆಯಿತು ಸರ್ ನನಗೆ. ಹೌದು. ಈಗ ನೀವು ನ್ಯಾಷನಲ್ ಸೆಲೆಕ್ಷನ್ ಆಗ್ತೀರಾ, ಅದರ ನಂತರದ ಟ್ರೈನಿಂಗ್ ಪ್ರಾಸೆಸ್. ಅದರ ಮುಂಚೆ ಕಬಡ್ಡಿಗೆ ಅಷ್ಟು ಸುಲಭದಲ್ಲಿ ಹೋಗ್ಬೋದಾ? ಅಂದ್ರೆ ಒಬ್ಬ ಮಹಿಳಾ ಕ್ರೀಡಾ ಅಂದ್ರೆ ಮಹಿಳೆಯಾಗಿ ನೀವು ಈಗ ಕಬಡ್ಡಿ ಆಡಬೇಕಾದ್ರೆ ಇದಕ್ಕೆ ಖರ್ಚು ವೆಚ್ಚಗಳು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಒಬ್ರು ಮಹಿಳೆಯರಿಗೆ ಯಾರಾದ್ರೂ ಒಬ್ರಿಗೆ ಕಬಡ್ಡಿಗೆ ಬರ್ಬೇಕಾದ್ರೆ, ಇವತ್ತು ಯೋಚನೆ ಮಾಡಿ ನಿಮ್ಮ ನೋಡಿ ಬರ್ಬೇಕಂದ್ರೆ, ಸೊ ಎಕ್ಸ್ಪೆನ್ಸಸ್ ಹೇಗಿರುತ್ತೆ ಮತ್ತೆ ಎಷ್ಟು ಚಾಲೆಂಜಸ್ ಇರ್ತದೆ? ಸರ್ ಎಕ್ಸ್ಪೆನ್ಸಸ್ ಹೇಳಬೇಕಾದ್ರೆ ಸರ್, ಕಬಡ್ಡಿಗೆ ಇವಾಗ ಬೇರೆ ಗೇಮ್ಸ್ಗೆಲ್ಲ ಕಂಪೇರ್ ಮಾಡಿದರೆ ಇವಾಗ ಅಥ್ಲೆಟಿಕ್ಸ್ ಎಲ್ಲ ಅವರಿಗೆಲ್ಲ ಒಂದೊಂದು ಸ್ಪೈಕ್ಗೂ 10,000 15,000 ಆ ಥರ ಎಲ್ಲ ಇರುತ್ತೆ ಸರ್ ಅವ್ರು ಹಾಕೋ ಶೂಗೆಲ್ಲ. ಬಟ್ ಈ ಕಬಡ್ಡಿ ಕಂಪೇರ್ ಮಾಡಿದರೆ ಒಂದು ಇವಾಗ ಮ್ಯಾಟ್ ಬಂದಿದ್ದರಿಂದ ಸರ್ ಒಂದು ಮ್ಯಾಟ್ ಶೂ ಸಿಗುತ್ತೆ ನಮಗೆ, ಮತ್ತೊಂದು ಕಿಟ್ ಸರ್. ಜಾಸ್ತಿ ಅಂದರೆ ಕಿಟ್ಟಿಗೆ ಎಕ್ಸ್ಪೆನ್ಸಸ್ ಆಗಿ ಇಲ್ಲ ಸರ್. ಅಂದರೆ ಒಂದು ನಮಗೆ ವರ್ಕೌಟ್ಗೆ ಜಾಗಿಂಗ್ ಶೂ ಅದು ಸ್ವಲ್ಪ ಎಕ್ಸ್ಪೆನ್ಸ್ ಆಗಿರುತ್ತೆ, 2,000 4,000 5,000. ಬಟ್ ಅಂದರೆ ಅದು ಕಿಟ್ಟಿಗೆ ಎಕ್ಸ್ಪೆನ್ಸಸ್ ನಮಗೆ ಜಾಸ್ತಿ ಇರೋದಿಲ್ಲ ಸರ್. ಬಟ್ ಆಮೇಲೆ ನಾವು ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಅನ್ನೋ ಹೇಳೋದಕ್ಕೆ ಅದಕ್ಕೆ ಒಂದು ಸ್ಪೋರ್ಟ್ಸ್ ಪರ್ಸನ್ಗೆ ಎಕ್ಸ್ಪೆನ್ಸಸ್ 100% ಇಂಪಾರ್ಟೆಂಟ್ ಆಗ್ತದೆ ಸರ್. ಯಾಕಂದರೆ ನಾವು ತಿನ್ನುವ ಫುಡ್ ಆಗಿರ್ಬೋದು, ನಾವು ಮೇಂಟೈನ್ ಮಾಡುವ ಫುಡ್ ಇರ್ಬೋದು ಸರ್, ಅದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಎಲ್ಲ ನಾರ್ಮಲ್ ಪರ್ಸನ್ ತಿನ್ನುವಾಗೆ ಇದು ತಿನ್ಕೊಂಡು ನಮಗೆ ಆಗೋದಿಲ್ಲ. ಸೊ ನಾವು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕು, ಫುಡ್ಡನ್ನು ಮೇಂಟೈನ್ ಮಾಡಬೇಕು ಸರ್. ಎಕ್ಸ್ಪೆನ್ಸಸ್ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ವರೆಗೆ ನಾವು ಹೋಗಬೇಕಂದ್ರೆ ನಾವು ಹೋಗೋ ರೀತಿ ಆಗಿರ್ಬೋದು, ನಾವು ಮೇಂಟೈನ್ ಮಾಡುವ ಫಿಟ್ನೆಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗ್ತದೆ ಸರ್. 100% ಎಕ್ಸ್ಪೆನ್ಸಸ್ ಬೇಕೇ ಸರ್. ನಾವು ಅಂದರೆ ಫುಡ್ಡಿಗೆ ಆಗಿರ್ಬೋದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗ್ತದೆ ಸರ್. ಅಟ್ಲೀಸ್ಟ್ ನಾವು 1 ಮಂತಿಗೆ ಹೀಗೆ ತುಂಬ ಖರ್ಚಾಗುತ್ತೆ ಸರ್. ಬಟ್ ನಾನು ಮ್ಯಾಚಲ್ಲೇ ಆಡಿ ಓಪನ್ ಮ್ಯಾಚೆಲ್ಲ ಟೂರ್ನಮೆಂಟ್ ನಾನು ಆಡಿದ್ದರಿಂದ ಅದನ್ನು ತುಂಬ ಸೇವ್ ಮಾಡ್ತಿದ್ದೆ ಸರ್. ಸೊ ಸೇವ್ ಮಾಡಿ ಅದಕ್ಕೆ ಅಂತಲೇ ನಾನು ಯೂಸ್ ಮಾಡ್ತಿದ್ದೆ. ಅಕಸ್ಮಾತ್ ಎಂಥದ್ದೊಂದು ಸಿಚುವೇಶನ್ ಬಂದೆ, ಅಮೌಂಟಲ್ಲೇ ಇಲ್ಲದ ಟೈಮಲ್ಲಿ ನನ್ನ ಮನೆಯವರು ಕೊಟ್ಟಿರೋದು ಇದೆ ಸರ್. ಬಟ್ ಜಾಸ್ತಿ ನಾನು ಮನೆಯಲ್ಲಿ ಕೇಳಲಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದರು ಸರ್. ಫ್ರೆಂಡ್ಸ್ ಎಲ್ಲ ಆ ಟೈಮಲ್ಲಿ ನಾನು ಕೊಟ್ಟು, ಬಟ್ ನನ್ನ ಮ್ಯಾಚಿಗೆ ಬಂದ ಅಮೌಂಟಲ್ಲಿ ನಾನು ಅವ್ರಿಗೆ ರಿಟರ್ನ್ ಮಾಡ್ತಿದ್ದೆ ಸರ್ ಆ ಟೈಮಲ್ಲೆಲ್ಲ. ಸೊ ಈಗ ನಿಮ್ಮ ನೋಡಿ ಅಥವಾ ಮಹಿಳಾ ಕಬಡ್ಡಿ ಪ್ಲೇಯರ್ ಆಗಬೇಕು ಅಂತ ಇರುವಂತಹ ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಏನು ಹೇಳ್ತೀರಾ? ಸರ್ ನಾನು ಹೇಳೋದೇನೆಂದರೆ, ಅಂದರೆ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಗುತ್ತೆ, ಕಷ್ಟನೂ ಬರುತ್ತೆ. ಖಂಡಿತವಾಗ್ಲೂ ಛಲ ಬಿಡದೆ, ಛಲ ಹಿಡ್ಕೊಂಡು ಸರ್ ಮೂವ್ ಆನ್ ಆಗಿ. ಯಾಕಂದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಸರ್. ಸಾಧನೆ ಮಾಡಿದರೆ ಮಾತ್ರ ಒಂದು ವ್ಯಾಲ್ಯೂ ನಮ್ಮ ಲೈಫಿಗೆ. ಕಬಡ್ಡಿಯಲ್ಲಿ ಖಂಡಿತವಾಗ್ಲೂ ಫ್ಯೂಚರ್ ಇದೆ. ಇನ್ನು ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಕಬಡ್ಡಿ 100% ಬೆಳೀತದೆ ಸರ್. ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಒಳ್ಳೆ ಸಂಸ್ಥೆಯನ್ನು ಆಯ್ಕೆ ಮಾಡಿ, ಅಂದರೆ ಸ್ಪೋರ್ಟ್ಸ್ಗೆ ಇಂಪಾರ್ಟೆಂಟ್ ಕೊಡುವ ಸಂಸ್ಥೆಯನ್ನು ಆಯ್ಕೆ ಮಾಡಿ, ಅಲ್ಲಿ ಒಂದು ಒಳ್ಳೆ ಕೋಚ್ ಅಂಡರಲ್ಲಿ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮೈಂಡ್ ಸೆಟ್ ಆಗಿ
ಆಗಿರ್ಬೋದು ಅವರ ಮೈಂಡ್ಸೆಟ್ ಲೆವೆಲನ್ನು ಹೈ ಲೆವೆಲಿಗೆ ಇಟ್ಕೊಳ್ಳಿ. ಯಾಕಂದರೆ ನಾನು ಹಿಂಗೆ ಆಡ್ತೇನೆ ಮತ್ತೆ ಹೋಗ್ತೇನೆ ಆ ಥರ ಎಲ್ಲ ಬೇಡ. ಅಂದರೆ ಸರ್ ಗರ್ಲ್ಸ್ ಲೈಫ್ ಯಾವುದು ಈಸಿ ಅಲ್ಲ ಸರ್. ಯಾಕಂದರೆ ಒಂದು ಏಜ್ ಬರುವಾಗ ಮನೆಯಲ್ಲೂ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮದುವೆ ಆಗು ಇನ್ನೆಂತಕ್ಕೆ, ಆ ಥರ ಎಲ್ಲ ಪ್ರೆಷರ್ಸ್ ಎಲ್ಲ ತುಂಬ ಬರುತ್ತೆ ಸರ್. ಸೊ ನಾವೊಂದು ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಬೇಕು. ನಾನು ಅದು ಆಡಲೇಬೇಕಂದ್ರೆ ನಾನು ಆಡಲೇಬೇಕು ಅಲ್ಲಿವರೆಗೆ. ಯಾಕಂದರೆ ಪ್ರತಿಯೊಂದು ಡಿಸಿಷನ್ ಡಿಪೆಂಡ್ ಆಗಿರೋದು ನನ್ನ ಮೈಂಡ್ಸೆಟ್ ಸರ್. ನನ್ನ ಮೈಂಡ್ ಏನು ಹೇಳುತ್ತೆ ಅದನ್ನೇ ನಾನು ಮಾಡೋದು. ಸೊ ಒಂದು ಗೋಲನ್ನು ಹಿಡಿ, ಹಾರ್ಡ್ ವರ್ಕ್ ಮಾಡಿ, ಅದು ಸಿಗುವವರೆಗೆ ಬಿಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ಸಿಗಬೇಕಂದ್ರೆ ಈಸಿಯಾಗಿ ಅದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಇಂಜುರೀಸ್ ಆಗಿರ್ಬೋದು, ಪ್ರತಿಯೊಂದು ಸರ್. ಸ್ಪೋರ್ಟ್ಸ್ ಲೈಫೇ ಈಸಿ ಇಲ್ಲ. ಸೊ ಹಾರ್ಡ್ ವರ್ಕ್ ಮಾಡಿ, ಖಂಡಿತವಾಗ್ಲೂ ಕಬಡ್ಡಿಯಲ್ಲಿ ಮುಂದೆ ಒಳ್ಳೆ ಫ್ಯೂಚರ್ಸ್ ಇದೆ. ಈಗ ನೀವು ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಇನ್ನು ಭವಿಷ್ಯದ ಪ್ಲ್ಯಾನ್ ಏನಿದೆ ನಿಮ್ಮದು ಅಂತ? ಸರ್ ಭವಿಷ್ಯ ಹೇಳಬೇಕಾದ್ರೆ ಸರ್, ನಾನು ಇವತ್ತು ಕಬಡ್ಡಿಯನ್ನು 15 ವರ್ಷ ನಾನು ಆಡಿದ್ದೇನೆ. ನಾನು ಅಷ್ಟು ಹಚ್ಕೊಂಡಿದ್ದೇನೆ ಸರ್ ಕಬಡ್ಡಿ ಅನ್ನೋದನ್ನು. ನಾನು ಎಲ್ಲಿವರೆಗೆ ನನ್ನ ಪರ್ಫಾರ್ಮೆನ್ಸ್ ಇರುತ್ತೆ ಸರ್ ಅಲ್ಲಿವರೆಗೆ ನಾನು ಕಬಡ್ಡಿ ಆಡಬೇಕಂತಲೇ ನನ್ನ ಮೈಂಡಲ್ಲಿದೆ ಸರ್. ಇವತ್ತು ನಾನು ಇಂಡಿಯಾ ಆಯಿತು, ನಾನು ಇನ್ನೇನಕ್ಕೆ ಆಡಲಿ ಅದು ಮೈಂಡಲ್ಲಿ ಇದುವರೆಗೆ ನಾನು ಬಂದಿಲ್ಲ ಸರ್. ಎಲ್ಲಿವರೆಗೆ ನನ್ನ ಪರ್ಫಾರ್ಮೆನ್ಸ್ ಇರುತ್ತೆ ಅಲ್ಲಿವರೆಗೆ ನಾನು ಕಬಡ್ಡಿ ಆಡಬೇಕು. ಆಮೇಲೆ ನನಗೆ ಜಾಬ್ ನಾನು ಅವತ್ತು ಹೊತ್ತ ಕನಸು ಸರ್, ಅಂದರೆ ಕಬಡ್ಡಿಯಲ್ಲೇ ಜಾಬ್ ಆಗಬೇಕು ಸ್ಪೋರ್ಟ್ಸಲ್ಲೇ ಅನ್ನೋದು. ಯಾವ ಜಾಬ್ ಅಂದರೆ ನಾನು ಎಲ್ಲರ ರೈಲ್ವೆ ಅಂತ ಹೇಳಿದ್ರು ಆ ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ ರೈಲ್ವೆ ಜಾಬ್ ಎಲ್ಲ ಆಗಬೇಕು ಸ್ಪೋರ್ಟ್ಸಲ್ಲಿ. ಬಟ್ ನನಗೆ ಕಬಡ್ಡಿಯಲ್ಲಿ ನಾನು ಇವತ್ತು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನನಗೆ ಸ್ಪೋರ್ಟ್ಸಲ್ಲೇ ಜಾಬ್ ಆಯಿತು ಅಂತ ನಾನು ಎಲ್ಲರ ಹತ್ರ ಹೆಮ್ಮೆಯಲ್ಲಿ ಹೇಳ್ಬೋದು ಸರ್. ಹೆಮ್ಮೆಯಿಂದ ಅವತ್ತು ನಾನು ಅಂದ್ಕೊಂಡಿದ್ದೆ ಅಂದರೆ ಕಬಡ್ಡಿಯಲ್ಲೇ ಆಗಬೇಕು ಅನ್ನೋದು. ಇವತ್ತು ಇನ್ನು ಜಾಬ್ ಆಗುತ್ತೆ ಅನ್ನೋ ಭರವಸೆಯಲ್ಲಿದ್ದೇನೆ ಸರ್. ಒಳ್ಳೆ ಜಾಬೇ ನಂದು ಸರ್ಕಾರ ಕೊಡುತ್ತೆ ಅನ್ನೋದು. ಜಾಬ್ ಆಗಬೇಕು. ಯಾಕಂದ್ರೆ ಜಾಬ್ ಸರ್ ನನಗೆ ಆಯ್ತು ಅಂತ ಹೇಳಿದರೆ ಒಳ್ಳೆ ಜಾಬ್, ಇನ್ನು ಬರುವ ಕ್ರೀಡಾಪಟುಗಳಿಗೆ ಆ ಕಬಡ್ಡಿಯಲ್ಲಿ ಆಡಿದರೆ ಜೀವನ ಇದೆ, ಜಾಬು ಸಿಗುತ್ತೆ, ಅಂದರೆ ಸರ್ಕಾರಿ ಇದು ಜಾಬ್ ಸಿಗುತ್ತೆ, ಮತ್ತು ಇದು ಅಮೌಂಟ್ ಫಿನಾನ್ಷಿಯಲ್ ಅದು ಎಕ್ಸ್ಪೆನ್ಸಸ್ಸು ಸಿಗುತ್ತೆ. ಆ ಥರ ಎಲ್ಲರೂ ಕ್ರೀಡಾಪಟುಗಳು ಬರ್ತಾರೆ ಸರ್. ಅಂದರೆ ಒಂದು ಕ್ರೀಡೆಯಲ್ಲಿ ಒಂದು ಭವಿಷ್ಯ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕ್ರೀಡೆಯನ್ನು ಆಯ್ಕೆ ಮಾಡ್ತಾರೆ. ಇನ್ನೊಂದು ಏನಂದರೆ, ಈಗ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ಕ್ಯಾಶ್ ಪ್ರೈಸಸ್ ಕೊಡ್ತಾರೆ, ಒಂದು 5 ಲಕ್ಷ ಇರ್ಬೋದು, 4 ಲಕ್ಷ ಈ ಥರ ಎಲ್ಲ. ಸೊ ಆ ಅಮೌಂಟ್ ಕೇಳುವಾಗ ನಮಗೆ ದೊಡ್ಡ ಅಮೌಂಟ್ ಆಗಿ ಅನಿಸ್ತದೆ ನಾವು ಹೊರಗಿಂದ ನೋಡಿದರೆ. ಅದೇ ಸ್ಪೋರ್ಟ್ಸ್ ಪರ್ಸನ್ ಆ ಅಮೌಂಟ್ ನಿಮಗೆ ಯೂಸ್ ಅಂದರೆ ಆಲ್ರೆಡಿ ನಿಮಗೆ ಅದಕ್ಕಿಂತ ಜಾಸ್ತಿಯೇ ಖರ್ಚಾಗಿರ್ತದೆ ಅಂತ ನನ್ನ ಅನಿಸಿಕೆ. ಏನು ಹೇಳ್ತೀರ ಅದಕ್ಕೆ? ಹೌದು ಸರ್, ಖಂಡಿತವಾಗ್ಲೂ ಅದು ಅಂದರೆ ನಮಗೆ ಕೆಲವರು ನೋಡು 5 ಲಕ್ಷ ಅಂತ ಹೇಳುವಾಗ ಎಲ್ಲರಿಗೂ ಅನಿಸುತ್ತೆ. ಬಟ್ ನಮಗೆ ಅಂದ್ಕೊಳ್ಳುವಾಗ ಅದು ನಮಗೆ ಗೊತ್ತು ಸರ್ ಎಷ್ಟು ಖರ್ಚಾಗುತ್ತೆ, ಹೇಗೆ ಖರ್ಚಾಗುತ್ತೆ ಅಂತ ಹೇಳಿ. ಅಂದರೆ ಅದು ಇವಾಗ 5 ಲಕ್ಷ ನಾನು ಇವಾಗ ಸಪ್ರೇಟಾಗಿ ಇಟ್ಟರೆ ನಾನು ಸ್ಪೋರ್ಟ್ಸ್ಗೆ ಅಂತ ನೀವು ಯೂಸ್ ಮಾಡೋದು, ಅದು 5 ಲಕ್ಷ ಎಲ್ಲಿ ಹೋಗಿರುತ್ತೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಅದು ಇದು ಅಂತ ನಾವು ಶೂ ಅದು ಇದು ಅಂತ ಎಲ್ಲ ಪರ್ಚೇಸ್ ಮಾಡುವಾಗ ಆಗಿರ್ಬೋದು, ಡಯಟ್ ಫುಡ್ಡಿಗೆ ಆಗಿರ್ಬೋದು, ಹಿಡ್ಕೊಳ್ಳುವಾಗ ಮೇಂಟೈನ್ ಮಾಡುವಾಗ ಅದು ಆ ಕಡೆ ಆಗಿ ಹೋಗುತ್ತೆ ಸರ್. ಬಟ್ ಖಂಡಿತವಾಗ್ಲೂ ಇವತ್ತು ನಮ್ಮದು ಸ್ಟೇಟ್ ಗೌರ್ಮೆಂಟ್ ನಮಗೆ ಕೊಟ್ಟಿದ್ದಾರೆ ಸರ್. ಅದನ್ನು 100% ನಾನು ಸ್ಪೋರ್ಟ್ಸ್ಗೆ ಅಂತಲೇ ಯೂಸ್ ಮಾಡಿ ಇನ್ನು ಮುಂದಕ್ಕೆ ನಾನು. ಈಗ ಟೋಟಲ್ ನೀವು ಈಗ ನಿಮ್ಮ ಫುಡ್ ಡಯಟ್ಸ್ ಹೇಗಿರ್ತದೆ ಸರ್? ಡಯಟ್ ಅಂತ ಹೇಳಿದರೆ ಸರ್ ನಾವು ಮೇಂಟೈನ್ ಮಾಡಲೇಬೇಕು. ಇವಾಗ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಸರ್, ಅದಕ್ಕೆ ಆಲ್ಮೋಸ್ಟ್ ನಾವು ಖರ್ಚು ಮಾಡೋದು. ಮತ್ತು ನಾನ್ ವೆಜ್ ಸ್ವಲ್ಪ ಸರ್ ಜಾಸ್ತಿ ತಿನ್ನಬೇಕಾಗುತ್ತೆ, ನಾವು ಮೇಂಟೈನ್ ಮಾಡ್ತೇವೆ ಸರ್. ಸೊ ಫುಡ್ಡಿಗೆ ನಾನು ಜಾಸ್ತಿ ಈ ಥರ ಯೂಸ್ ಮಾಡ್ತೇನೆ ಸರ್. ಅಂದರೆ ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ಆಫ್ಟರ್ನೂನ್ ಆಗಿರ್ಬೋದು ಸರ್, ಆ ಥರ. ಕಡೆಯದಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ಅಂದರೆ ತುಂಬ ಖುಷಿ ಆಯಿತು ಸರ್. ನಾನು ಇವತ್ತು ಇಂಟರ್ನ್ಯಾಷನಲ್ ಆಡಿ ನಾನು ಊರಿಗೆ ಬರುವಾಗ ಜನರ ಪ್ರೀತಿ ನೋಡಿ ತುಂಬ ಖುಷಿ ಆಯಿತು, ಅವರ ಸಪೋರ್ಟ್ ನೋಡಿ ತುಂಬ ಖುಷಿ ಆಯಿತು. ನಮ್ಮದು ಊರಿನ ಶಾಸಕರಾಗಿರ್ಬೋದು ಸರ್, ಪ್ರತಿಯೊಬ್ಬರ ಒಂದು ಸಪೋರ್ಟ್ ನೋಡಿ ತುಂಬ ಖುಷಿ ಆಯಿತು ಸರ್. ಆ ಪ್ರೀತಿ ಆಗಿರ್ಬೋದು, ಆ ಸಪೋರ್ಟ್ ನನ್ನ ಮೇಲೆ ಹಾಗೇ ಇರಲಿ ಸರ್. ಆ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ, ಅವರು ಕೊಟ್ಟಿರೋದು ನನಗೆ. ಮತ್ತು ಸರ್ ನಾನು ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ಗೆ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿದ್ದೇನೆ. BC ರಮೇಶ್ ಸರ್ ಆಗಿರ್ಬೋದು, ಈ ಮಟ್ಟಕ್ಕೆ ಹೋಗಲಿಕ್ಕೆ ಅವರು ಒಂದು ಪ್ರಮುಖ ರೂವಾರಿ ಆಗಿದ್ದಾರೆ ಸರ್. ನಾನು ಈ ಮಟ್ಟಕ್ಕೆ ಹೋಗಲಿಕ್ಕೆ ನಮ್ಮದು ಅಸೋಸಿಯೇಷನ್ ಮುನರಾಜ್ ಸರ್, ಹರಿ ಸರ್ ಆಗಿರ್ಬೋದು, BC ಸುರೇಶ್ ಸರ್ ಆಗಿರ್ಬೋದು, ಹಾಗೆ ನಂದು ದಕ್ಷಿಣ ಕನ್ನಡ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನು ಆಗಿರ್ಬೋದು ಸರ್, ಅವರು ನನಗೆ ತುಂಬ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿದ್ದೇನೆ ಸರ್. ಹಾಗೆ ನಾನು ಡಾಕ್ಟರ್ ಎಂ ಮೋಹನಳ್ವ ಸರ್ಗೆ ನಾನು ಯಾವತ್ತೂ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದಿಲ್ಲ. ಯಾಕಂದರೆ ಆ ಸಂಸ್ಥೆಯನ್ನು ನಾನು ಆಯ್ಕೆ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಮಟ್ಟಕ್ಕೆ ನಾನು ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಇವತ್ತು ನಾನೊಂದು
ಒಂದು ಬಡ ಕುಟುಂಬದಿಂದ ಬಂದಿದ್ದರಿಂದ ಸರ್ ನನಗೆ ಫ್ರೀ ಎಜುಕೇಷನ್ ಕೊಟ್ಟಿದ್ದರಿಂದ ಒಂದು ಪ್ರತಿಯೊಂದು ರೀತಿಯಲ್ಲಿ ನನಗೆ ಹೆಲ್ಪ್ಫುಲ್ ಆಯಿತು ಸರ್. ಮತ್ತು ನನ್ನ ಕೋಚ್ ಬಗ್ಗೆ ನಾನು ಹೇಳಲೇಬೇಕು, ಹಂಸಾವತಿ ಮ್ಯಾಮ್ ಅಂತ. ಒಂದು ಕ್ರೀಡಾಪಟು ಮೇಲೆ ಬರಬೇಕಾದ್ರೆ ಒಂದು ಕೋಚ್ ಇಲ್ಲದೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಸರ್. ನನ್ನ ಹಿಂದೆ 10 ವರ್ಷ ಹಂಸ ಮ್ಯಾಮ್ ವರ್ಕ್ ಮಾಡಿದ್ದಾರೆ. ಅಂದರೆ ನನ್ನನ್ನು ಕರೆಕ್ಷನ್ ಮಾಡಿ ನನ್ನ ಕೆಲವು ಮಿಸ್ಟೇಕ್ಗಳನ್ನು ಕರೆಕ್ಷನ್ ಮಾಡಿರ್ಬೋದು, ನನ್ನನ್ನು ರೆಡಿ ಮಾಡಿದ ರೀತಿ ಇರ್ಬೋದು. ಸೊ ಅದನ್ನೆಲ್ಲ ಅವರು ನನಗೆ ಕೊಟ್ಟಿದ್ದಾರೆ ಸರ್, ನನಗೆ ಮಾಡಿದ್ದಾರೆ. ಅವ್ರಿಗೂ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ ಸರ್. ಮತ್ತು ನನ್ನ ಮನೆಯವರು ಹೇಳಲೇಬೇಕು, ಅವರ ಸಪೋರ್ಟ್ ಇಲ್ಲದೆ ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಸೊ ಅವರ ಜೊತೆ ನಾನು ಯಾವತ್ತೂ ಇರ್ತೇನೆ. ಮತ್ತು ತುಂಬ ಜನರ ಹೆಸರೆಲ್ಲ ಬಿಟ್ಟು ಹೋಗಿರ್ಬೋದು ಸರ್. ಯಾರಾದರೂ ಬಿಟ್ಟು ಹೋಗಿದ್ರೆ ಕ್ಷಮೆ ಇರಲಿ. ಸಪೋರ್ಟ್ ಮಾಡಿದವರು ಎಲ್ಲರಿಗೂ ಥ್ಯಾಂಕ್ಫುಲ್. ಮತ್ತು ಸರ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು ಸರ್. ಯಾಕಂದರೆ ನನ್ನ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆದಾಗಲೂ ನನಗೆ ನಿಂತಿರೋದು ಅವರೇ. ಮತ್ತು ನನ್ನದು ಸೀನಿಯರ್ ಆಗಿರ್ಬೋದು, ಕಬಡ್ಡಿ ಜೂನಿಯರ್ಸ್ ಆಗಿರ್ಬೋದು. ಯಾಕಂದರೆ ಅವ್ರ ಜೊತೆ ನಾನು ಪ್ರಾಕ್ಟೀಸ್ ಮಾಡಿದ್ರಿಂದ, ಅವ್ರ ಜೊತೆ ಆಡಿದ್ರಿಂದ ಮಾತ್ರ ನನಗೆ ಒಂದು ಲೆವೆಲ್ ನನ್ನ ಮೈಂಡ್ಸೆಟ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಯಿತು ಸರ್. ಪ್ರತಿಯೊಬ್ಬರಿಗೂ, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಕ್ರೀಡಾಪಟುಗಳಿಗೂ ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ ಸರ್. ಅವರ ಸಪೋರ್ಟ್ ಆಗಿರ್ಬೋದು, ಪ್ರತಿಯೊಬ್ಬರ ಜನರ ಪ್ರೀತಿ ಆಗಿರ್ಬೋದು ಕರ್ನಾಟಕದ್ದು. ಸೊ ಹಾಗೇ ಇರಲಿ, ಹೀಗೆ ಸಪೋರ್ಟ್ ಮಾಡ್ತೀರಿ ನನಗೆ ಅಂತ ಹೇಳ್ತೇನೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಧನಲಕ್ಷ್ಮಿ ಪೂಜಾರಿ ಅವರ ಮಾತು. ತುಂಬ ಆಶಯಗಳನ್ನು ಹೊತ್ತಿದ್ದಾರೆ. ಇನ್ನೂ ಕೂಡ ಕಬಡ್ಡಿಯಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡಬೇಕು, ಅದೇ ರೀತಿ ಒಂದು ಒಳ್ಳೆಯ ಸರ್ಕಾರಿ ಕೆಲಸ ಕೂಡ ಅವರಿಗೆ ಸಿಗಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಇಷ್ಟು ಹೊತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್. ನಮಸ್ಕಾರ.